ಬಂದಂಥ ಎಲ್ಲ ಮಾಧ್ಯಮ ಮಿತ್ರರನ್ನು ಸ್ವಾಗತಿಸುತ್ತಾ ಇವತ್ತು ಈ ಪತ್ರಿಕಾಗೋಷ್ಠಿಗೆ ನಗರ ಪ್ರಾಧಿಕಾರ ಯೋಜನೆಯ ಅಧ್ಯಕ್ಷರು ಅಮರ ರಾಮಚಂದ್ರ ಭಟ್ರು ಬಂದಿದ್ದಾರೆ. ಅದೇ ರೀತಿ ನಗರ ಪ್ರಾಧಿಕಾರ ಯೋಜನೆ ಸದಸ್ಯ ಕಾರ್ಯದರ್ಶಿಯಾದ ಗುರುಪ್ರಸಾದ್ ಅವರು ಬಂದಿದ್ದಾರೆ. ಸದಸ್ಯರಾಗಿರತಕ್ಕಂತಹ ನಿಹಾಲ್ ಶೆಟ್ಟಿ ಅವರು ಬಂದಿದ್ದಾರೆ. ಎಲ್ಲರನ್ನು ಸ್ವಾಗತಿಸ್ತಾ ಈ ಪತ್ರಿಕಾಗೋಷ್ಠಿಯನ್ನು ಮಾನ್ಯ ಅಧ್ಯಕ್ಷರು ನಡೆಸಿಕೊಡುವರಿದ್ದಾರೆ. ಸ್ನೇಹಿತರೆ, ಪುತ್ತೂರು ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷನಾಗಿ ಆಯ್ಕೆಯಾದ ನಂತರ ನಿಮ್ಮಲ್ಲಿಗೆ ಬರ್ತಾ ಇರುವ ಮೊದಲ ಅಧಿಕೃತ ಭೇಟಿ. ನಿಮ್ಮ ಜೊತೆಗೆ ಮಾತಾಡಬೇಕು ಅನ್ನೋ ತುಡಿತ ಭಾಳ ದಿವಸದಿಂದ ಇತ್ತು, ಆದರೆ ಅವಕಾಶ ಸಮಯಕ್ಕೆ ಕಾಯ್ತಾ ಇದ್ದೆ, ಹಾಗಾಗಿ ಈಗ ಬಂದಿದ್ದೇನೆ. ನಮ್ಮ ಜೊತೆಗೆ ಸೆಕ್ರೆಟರಿ ಅವರಿದ್ದಾರೆ, ಮೆಂಬರ್ಸ್ ಕೂಡ ಇದ್ದಾರೆ. ಏನಾಯಿತು ಹೇಳಿದರೆ, 2024 ಜನವರಿ ತಿಂಗಳಲ್ಲಿ 1 ಎಕರೆಗಿಂತ ಕಡಿಮೆ ಇರುವ ಏಕನಿವೇಶನಗಳ ಅನುಮೋದನೆ, ಇದರ ಜವಾಬ್ದಾರಿಯನ್ನು ಸರ್ಕಾರ ನಗರ ಯೋಜನಾ ಪ್ರಾಧಿಕಾರದ ಅಫಿಷಿಯಲ್ಸಿಗೆ ಕೊಡ್ತದೆ. ಆ ನಂತರ ಮೊನ್ನೆ 2025 ಮೇ ತಿಂಗಳಿನಲ್ಲಿ ಅದರ ಬಗ್ಗೆ ಇನ್ನೊಂದು ಹೊಸ ನಿಯಮಾವಳಿಯನ್ನು ರೂಪಿಸಿ 4K ಅಂತ ಅದನ್ನು ಕರೀತಾರೆ. ಅದು 4K ಒಂದು ಆ್ಯಕ್ಟ್. ಅದು ಈ 4K ಆ್ಯಕ್ಟಿನ ಅಡಿಯಲ್ಲಿ ಹೊಸ ನಿಯಮಾವಳಿಯನ್ನು ರೂಪಿಸಿ ನಗರ ಯೋಜನಾ ಪ್ರಾಧಿಕಾರದಲ್ಲಿ ಅದರ ಕೆಲಸ ಆಗಬೇಕು. ಯೋಜನಾ ಪ್ರಾಧಿಕಾರ ಇಲಾಖೆಗೆ ಅದನ್ನು ವಹಿಸಿ ಕೊಡ್ತದೆ ಸರ್ಕಾರ. ನೇರವಾಗಿ ಪ್ರಾಧಿಕಾರದ ಅಧ್ಯಕ್ಷರಿಗೂ ಅದರ ಸದಸ್ಯರಿಗೂ ಯಾವುದೇ ರೀತಿಯ ನೇರ ಸಂಬಂಧ ಇಲ್ಲದೆ ಹೋದರೂ ಸಹ ಪರೋಕ್ಷವಾಗಿ ನಾವು ಜನರಿಂದ ನೇಮಕಗೊಂಡವರು, ಅಂದರೆ ನಾವು ನೇರವಾಗಿ ಜನರಿಂದ ಚುನಾಯಿತರಾಗದೇ ಇದ್ದರೂ ಕೂಡ ಜನರ ಕೆಲಸ ಮಾಡ್ತಾ ಇರುವ ಕಾರಣ ಸರ್ಕಾರ ನಮ್ಮನ್ನು ಈ ಸ್ಥಾನಕ್ಕೆ ಆಯ್ಕೆ ಮಾಡಿದ್ರಿಂದ ನಮಗೂ ಕೂಡ ಪರೋಕ್ಷವಾದ ಜವಾಬ್ದಾರಿ ಇರೋದರಿಂದ ಅತ್ಯಂತ ಸುಲಲಿತವಾಗಿ ಅತ್ಯಂತ ಬೇಗನೆ ಕೆಲಸ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಕೂಡ ಅವ್ರ ಜೊತೆಗೆ ಸೇರಿಕೊಂಡು ಕೆಲಸ ಮಾಡ್ತಾ ಇದ್ದೇವೆ. 2024ರಿಂದ ಇವತ್ತಿನವರೆಗೆ ನಮ್ಮ ನಗರ ಯೋಜನಾ ಪ್ರಾಧಿಕಾರಕ್ಕೆ ಸುಮಾರು 841 ಏಕನಿವೇಶನ ವಿನ್ಯಾಸದ ಅನುಮೋದನೆಗೆ ಅರ್ಜಿಗಳು ಬಂದಿವೆ. ಈ ಅರ್ಜಿಗಳಲ್ಲಿ ಸುಮಾರು 482 ಅರ್ಜಿಗಳಿಗೆ ನಾವು ಅನುಮೋದನೆಯನ್ನು ನೀಡಿದ್ದೇವೆ. ನಮ್ಮ ಸೆಕ್ರೆಟರಿಯವರ ಅನುಮೋದನೆಯನ್ನು ನೀಡಿದ್ದಾರೆ. ಸಾಮಾನ್ಯ ಇದು ಮೋರ್ ದ್ಯಾನ್ 55% ಆಗ್ತದೆ, 55ರಿಂದ 60%. ಆಮೇಲೆ ಇಲ್ಲಿ ಬಂದದರಲ್ಲಿ ಸುಮಾರು 75 ಪ್ರಕರಣಗಳು ತಿರಸ್ಕಾರ ಆಗಿದೆ. ಇದು 9%ಗಿಂತ ಸ್ವಲ್ಪ ಕೆಳಗೆ ಆಗ್ತದೆ. ಇನ್ನು ಹಿಂಬರಹ ನೀಡಿ ನಿಮ್ಮಲ್ಲಿ ಡಾಕ್ಯುಮೆಂಟ್ಗಳ ಕೊರತೆ ಇದೆ, ನಿಮ್ಮದು ಇಷ್ಟಿಷ್ಟು ಡಾಕ್ಯುಮೆಂಟ್ಗಳು ಇನ್ನಷ್ಟು ಬೇಕು ಅನ್ನೋದರ ನೆಲೆಯಲ್ಲಿ ಸುಮಾರು 264 ಪ್ರಕರಣಗಳಿಗೆ ಹಿಂಬರಹವನ್ನು ನೀಡಿ ಅವರ ಹತ್ರ ಹೊಸ ದಾಖಲೆಗಳನ್ನು ಅವರ ಹತ್ರ ಕೇಳಿದೆ. ಹೀಗೆ ಇದು ಸಾಮಾನ್ಯ 34% ಪ್ರಕರಣಗಳು. ಇನ್ನು ಪೆಂಡಿಂಗ್ ಇರುವಂತಹ ಪ್ರಕರಣಗಳು ಒಟ್ಟು 20. ಪುತ್ತೂರು ನಗರಕ್ಕೆ ಸಂಬಂಧಪಟ್ಟ ಹಾಗೆ, ಪುತ್ತೂರು ತಾಲೂಕಿಗೆ ಸಂಬಂಧಪಟ್ಟ ಹಾಗೆ, ಇನ್ನು ಕಡಬ ತಾಲೂಕಿಗೆ ಸಂಬಂಧಪಟ್ಟ ಹಾಗೆ 637 ಅರ್ಜಿಗಳು ಬಂದಿದೆ. ಈ 637ರಲ್ಲಿ 246 ಅರ್ಜಿಗಳು ಇದು ಅಪ್ರೂವ್ ಆಗಿದೆ, ಅನುಮೋದನೆಗೊಂಡಿದೆ. ಅಂದರೆ ಸಾಮಾನ್ಯ 37ರಿಂದ ಮೇಲೆ ಒಂದು 40%ಗೆ ಹತ್ರ ಆಗ್ತದೆ. ಆಮೇಲೆ ಅಲ್ಲಿ ತಿರಸ್ಕೃತ ಆದಂತಹ ಅರ್ಜಿಗಳ ಸಂಖ್ಯೆ 92. ಇದು ಸಾಮಾನ್ಯ ಒಂದು 16%ನಷ್ಟು ಆಗ್ತದೆ. 294 ಪ್ರಕರಣಗಳಿಗೆ ಹಿಂಬರಹ ನೀಡಲಾಗಿದೆ. ನೀವು ಇನ್ನಷ್ಟು ದಾಖಲೆಗಳನ್ನು ಕೊಟ್ಟು ನಾವು ಅನುಮೋದನೆ ಪಡ್ಕೊಳ್ಬೇಕು ಅನ್ನುವಂಥ ಮಾಹಿತಿಯನ್ನು ಅವರಿಗೆ ನೀಡಿದೆ. ಈಗ ಈ ಹಂತದಲ್ಲಿ ನಾವು ಈ ಒಟ್ಟು ಪುತ್ತೂರಿನಲ್ಲಿ ಇರುವಂತಹ ಸುಮಾರು 264 ಹಿಂಬರಹ ನೀಡಿದ ಪ್ರಕರಣಗಳು ಮತ್ತು ಕಡಬ ತಾಲೂಕಿನಲ್ಲಿ ನೀಡಿದಂತಹ ಒಟ್ಟು 294 ಪ್ರಕರಣಗಳು, ಒಟ್ಟು ಒಂದು 600ಕ್ಕೆ ಹತ್ತಿರ ಪ್ರಕರಣಗಳಿಗೆ ಅವುಗಳನ್ನು ಆದಷ್ಟು ಬೇಗ ವಿಲೇವಾರಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಪುತ್ತೂರಿನಲ್ಲಿ ಒಂದು ಅದಾಲತನ್ನು ಮಾಡುವಂತಹ ಒಂದು ಹೊಸ ಪ್ರಯೋಗವನ್ನು ನಾವು ಆರಂಭ ಮಾಡ್ತಾ ಇದ್ದೇವೆ. ಅದಾಲತ್ ಇಷ್ಟರವರೆಗೆ ತಾಲೂಕು ಆಫೀಸಿನಲ್ಲಿ ಆಗಲಿ
ಅಥವಾ ಯೋಜನಾ ಪ್ರಾಧಿಕಾರದಲ್ಲಾಗಲಿ ಇಷ್ಟರವರೆಗೆ ಆದದ್ದಿರಲಿಕ್ಕಿಲ್ಲ. ಆದರೆ ಒಂದು ಈ ಅನುಮೋದನೆ ನೀಡುವ ಕೆಲಸಕ್ಕೆ ವೇಗವನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ಮತ್ತು ಸಿಂಗಲ್ ಟೇಬಲ್ನಲ್ಲಿ ಒಂದು ಕಡೆ ಟಿ ಪಿ ಅವರು ಇರ್ತಾರೆ, ಒಂದು ಕಡೆ ಸೆಕ್ರೆಟರಿ ಅವರು ಇರ್ತಾರೆ, ಒಂದು ಕಡೆ ಟೈಪಿಸ್ಟ್ಗಳಿರ್ತಾರೆ. ಇವರೆಲ್ಲ ಕೂಡಿಕೊಂಡು ಒಂದು ಕಡೆಯಿಂದ ಈಗ ಫೈಲ್ಗಳು ಬರ್ತಾ ಇದ್ದಾಗ ಅದನ್ನು ಪರಿಶೀಲನೆ ಮಾಡ್ತಾ ಇನ್ನೊಂದು ಕಡೆಯಲ್ಲಿ ಅದು ಫೈನಲ್ ಹಂತಕ್ಕೆ ಬರುವಂಥ ಪ್ರಯತ್ನವನ್ನು ಮಾಡಲಿಕ್ಕಿದ್ದೇವೆ. ಈ 264 ಮತ್ತು 294 ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಕಚೇರಿಯಿಂದ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಫೋನ್ ಮಾಡಿ ನಿಮ್ಮಲ್ಲಿ ಇಂಥ ದಾಖಲೆಗಳ ಕೊರತೆ ಇದೆ, ನಿಮಗೆ ಈಗಾಗಲೇ ನಾವು ಈ ದಾಖಲೆಗಳ ಕೊರತೆ ಇದೆ ಅಂತ ಹಿಂಬರವನ್ನು ನೀಡಿ ಅದನ್ನು ಪಂಚಾಯತಿಗೆ ಕಳಿಸಿದ್ದೇವೆ. ನೀವು ಅದನ್ನು ನೋಡಿರದೇ ಇದ್ದರೆ ತಕ್ಷಣ ಪಂಚಾಯತಿನಿಂದ ಅದನ್ನು ಪಂಚಾಯತಿಗೆ ಹೋಗಿ ಅದನ್ನು ಪರಿಶೀಲಿಸಿ ನಿಮ್ಮ ಏನು ದಾಖಲೆಗಳ ಕೊರತೆ ಇದೆ ಅದನ್ನು ನೋಡಿಕೊಂಡು ನೀವು ನಾಡ್ದು 30ನೇ ತಾರೀಕಿಗೆ, ಇದೇ ತಿಂಗಳ 30ನೇ ತಾರೀಕಿಗೆ ಶಾಸಕರ ಕಚೇರಿಯ ಮೇಲೆ ಇರುವ ಸಭಾಂಗಣದಲ್ಲಿ ಒಂದು ಅದಾಲತ್ತು ನಡೀಲಿಕ್ಕಿದೆ, ಅದಕ್ಕೆ ಬನ್ನಿ ಅನ್ನುವಂಥ ಕರೆಯನ್ನು ಕೂಡ ನಾವು ಕೊಟ್ಟಿದ್ದೇವೆ. ಜನರ ಒಳ್ಳೆಯ ಸ್ಪಂದನದ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ನೀವು ಕೂಡ ಆ ದಿವಸ ಬರಬೇಕು. ನಾಡಿದ್ದು 30/9/2025 ಮಂಗಳವಾರ ಆಗ್ತದೆ. ಶಾಸಕರ ಕಚೇರಿಯ ಮೇಲ್ಭಾಗದಲ್ಲಿರುವಂಥ ಸಭಾಂಗಣದಲ್ಲಿ ಅವತ್ತು ನೀವೆಲ್ಲ ಬರಬೇಕು. ಎಲ್ಲ ಕಾರ್ಯಕ್ರಮವನ್ನು ನೀವು ಅದಕ್ಕೆ ವಿಟ್ನೆಸ್ ಆಗಬೇಕು, ನೀವು ಅದಕ್ಕೆ ಸಾಕ್ಷೀಕರಿಸಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಹೌದು ಹೌದು. ಅಲ್ಲ, ಅರ್ಜಿ ಹಾಕಿದವರಲ್ಲಿ ಹಿಂಬರ ಕೊಟ್ಟು ರಿಜೆಕ್ಟ್ ಆದವ್ರದ್ದು ಮುಗೀತು. ರಿಜೆಕ್ಟ್ ಆದವು ಕ್ಲೋಸ್ಡ್ ಚಾಪ್ಟರ್. ಅದು ಅವ್ರಿಗೆ ಹಿಂಬರ ನೀಡಿದೆ ನಾವು. ಅವರಿಗೆ ಮತ್ತೆ ಅವಕಾಶ ಇಲ್ಲ. ರಿಜೆಕ್ಟ್ ಆದವ್ರಿಗೆ ಅವಕಾಶ ಇಲ್ಲ. ರಿಜೆಕ್ಟ್ ಆದವರಿಗೆ ಇವರಿಗಿದೆ. ಇವರು ಅವತ್ತು ಬಂದು ಅಪರ್ಚುನಿಟಿ ಯೂಸ್ ಮಾಡ್ಬೋದು. ಈಗ ಒಂದು ಈ ಯಾವೆಲ್ಲ ದಾಖಲೆಗಳು ಬೇಕು ಅಂತ ನೀವು ಪಂಚಾಯತ್ನಿಗೆ ಹೇಳಿದ್ದೀರಾ? ಅವ್ರಿಗೆ ಹಿಂಬರ ಆಗಿದೆ, ಎಲ್ಲ ಹಿಂಬರ ಆಗಿದೆ. ಮತ್ತೆ ನೀವು ಅಲ್ಲಿಂದ ಅರ್ಜಿ ಬಂದ ನಂತರ ಮತ್ತೆ ವಾಪಸ್ ನೀವು ಹಿಂಬರದ ಮೂಲಕ ಬೇರೆ ಬೇರೆ ದಾಖಲೆಗಳನ್ನ ಕೇಳ್ತೀರಿ ಅನ್ನೋ ಒಂದು ಆರೋಪ ಇದೆ. ಇಲ್ಲ ಸರ್, ಏನಾಗಿದೆ, ನಮ್ಮ ಮುಂಚೆ ಏನಾಗಿತ್ತು, ನಿಯಮಗಳು ಹೇಗಿತ್ತು ಅಂದರೆ ಡೈರೆಕ್ಟ್ ನಮ್ಮ ಪಂಚಾಯತಿಂದ ಅವರು ಲೆಟರ್ ಹಾಕಿ ಕಳಿಸ್ತಾಯಿದ್ರು. ಅವ್ರು ಯಾವುದೇ ಸ್ಕ್ರೂಟ್ನಿ ಮಾಡ್ತಾ ಇರಲಿಲ್ಲ. ಅಂದರೆ ಯಾವುದೇ ದಾಖಲೆಗಳನ್ನ ಪರಿಶೀಲನೆ ಮಾಡಿದ್ರೆ ಡೈರೆಕ್ಟ್ ನಮಗೆ ಕಳಿಸ್ಕೊಡ್ತಾಯಿದ್ರು. ಅಂಥ ಪ್ರಕರಣಗಳಲ್ಲಿ ನಮಗೆ ತುಂಬ ಸರಿ ಏನಾಗಿದೆ, ಹೈಯೆಸ್ಟ್ ನಮಗೆ ಬರೋವಂಥದ್ದು ನಮಗೆ ದಾಖಲೆಗಳದ್ದು ಬಂದು ಲೇಔಟ್ ಕರೆಕ್ಷನ್ಸ್. ಸೊ ಲೇಔಟ್ ಕರೆಕ್ಷನ್ ಏನಾಗಿದೆ, ನಮ್ಮ ಈ ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ಇಂಜಿನಿಯರ್ಸ್ಗಳಿಗೆ ಈ ನಮ್ಮ ಸಿಂಗಲ್ ಲೇಔಟ್ ಬಗ್ಗೆ ಕರೆಕ್ಟ್ ಜ್ಞಾನ ಸ್ವಲ್ಪ ಕಡಿಮೆ ಇರೋದ್ರಿಂದ ನಮ್ಮ ಏನು ಫಾರ್ಮ್ಯಾಟ್ ಇದೆ, ನಮ್ಮ ಪ್ರಾಧಿಕಾರದ ಫಾರ್ಮ್ಯಾಟ್ ಇದೆ, ಆ ಫಾರ್ಮ್ಯಾಟಿಗೆ ಅವರು ಮಾಡಿಕೊಡ್ತಾ ಇರಲಿಲ್ಲ. ಸೊ ಆಲ್ಮೋಸ್ಟ್ ಈಗ ಸ್ವಲ್ಪ ಟ್ರ್ಯಾಕ್ ಲೈನ್ ಬಂದಿದೆ. ಸೊ ಕರೆಕ್ಷನ್ಸ್ ಎಲ್ಲ ಕಡಿಮೆ ಆಗಿದೆ. ಸೊ ಅವ್ರಿಗೂ ಕೂಡ ನಾವು ಈಗ ಮೊನ್ನೆ ಬಂಟ್ವಾಳದಲ್ಲಿ ಮಾಡಿದ್ವಿ, ಮೊನ್ನೆ ಕಡಬದಲ್ಲೂ ಕೂಡ ಹೋದಾಗ ನಾನು ಅಲ್ಲೂ ಕೂಡ ಇಂಜಿನಿಯರ್ಸ್ನ ಕರೆಸಿ ಮಾತಾಡಿದೆ, ಮತ್ತು ಎಲ್ಲ ಫಾರ್ಮ್ಯಾಟ್ಸ್ ಅವರಿಗೆ ಕೊಟ್ಟಿದ್ದೀವಿ. ಇಲ್ಲೂ ಕೂಡ ಎಲ್ಲ ಬರುವಂಥ ಇಂಜಿನಿಯರ್ಸ್ಗಳಿಗೆ ನಾವು ಫಾರ್ಮ್ಯಾಟ್ ಕೊಟ್ಟಿದ್ದೆ, ಫಾರ್ಮ್ಯಾಟಲ್ಲಿ ಬರಬೇಕು ಅಂತ ನಾವು ಕಂಟಿನ್ಯೂಸ್ ಪ್ರೊಸೆಸ್ಸಲ್ಲಿ ಅವ್ರಿಗೆ ಒಂದು ಏನು ತರಬೇತಿ ಆಗಿರ್ಬೋದು ಅಥವಾ ಜ್ಞಾನ ವೃದ್ಧಿ ಆಗಿರ್ಬೋದು, ನಮ್ಮ ಸರ್ಕಾರದ ಈಗ ಟೈಮ್ ಟು ಟೈಮ್ ಏನು ಬರ್ತಾ ಇದೆ ನಿಯಮಗಳ ಪ್ರಕಾರ ಕೊಡುವಂಥ ವ್ಯವಸ್ಥೆನ ಮಾಡಿದ್ವಿ ಸರ್. ಪಂಚಾಯತಿ ಮೂಲಕವೇ ಬರಬೇಕು ಸರ್. ಎಸ್. ನೀವು ಮೊದಲೇ ಅವರಿಗೆ ಇಂಥ ದಾಖಲೆಗಳನ್ನ ಕೊಡಬೇಕು ಅನ್ನುವಂಥ ಒಂದು ಸೂಚನೆಗಳನ್ನ ಕೊಟ್ಟರೆ ಮತ್ತೆ ಬೇರೆ ಯಾಕೆ ದಾಖಲೆಗಳನ್ನ ಕೇಳಬೇಕು ಸರ್? 4K ನಿಯಮಗಳು ಬಂದ ತಕ್ಷಣವೇ ನಾವು ಎಲ್ಲ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗೆ ಲೆಟರ್ ಹಾಕಿದ್ದೀವಿ. ಇಂಥ ದಾಖಲೆಗಳನ್ನ ತಗೊಂಡು ನೀವು ಅಪ್ಲಿಕೇಶನ್ ನಮಗೆ ಕಳಿಸ್ಕೊಡ್ಬೇಕಂತ. ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೇನೆ, ಇದನ್ನ ಮಾಡ್ತಾ ಹೇಳ್ತಾ ಇದ್ದಾರೆ. ಯಾಕಂದ್ರೆ ನಾವು ನಮಗೆ ಇರುವಂತದ್ದು ಏನು ಪಿಡಿಒಗಳು ಹೇಳ್ತಾರೆ ಅಷ್ಟೇ, ಸೂಚನೆಯನ್ನು ನೀವು ಕೊಟ್ಟಿಲ್ಲ. ಎಲ್ಲರಿಗೂ ನಮ್ಮ ಹತ್ರ ದಾಖಲೆ ಇದೆ ಸರ್. ಎಲ್ಲರಿಗೂ ಲೆಟರ್ ಬರ್ದಿದ್ವಿ, ಪ್ರತಿಯೊಂದು ಪಂಚಾಯತಿಗೆ ಬರ್ದಿದ್ವಿ, ಇಒಗೆ ಬರ್ದಿದ್ವಿ, ಸಿಇಒಗೆ ಬರ್ದಿದ್ವಿ, ಎಲ್ಲರಿಗೂ ಬರ್ದಿದ್ವಿ. ಕೊರತೆ ಏನಂದರೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ನಾನು ತುಂಬ ಕಡೆ ಹೋದೆ, ಅವರು ರೂಲ್ಸ್ನೇ ಓದೋದಿಲ್ಲ. ಇವತ್ತು ಅವ್ರಿಗೆ ಗೊತ್ತಿಲ್ಲ. ಇವತ್ತು ಫೋನ್ ಮಾಡಿ ಕೂಡ ಕೇಳ್ತಾರೆ, ನಾವು ಏನು ನಮ್ಮ ಈಗ 4K ಅದಕ್ಕೋಸ್ಕರ ಈ ನಮ್ಮ ಮೇನು ಅದಾಲತ್ ಇಟ್ಕೊಂಡಿರೋದು. ಅದರಲ್ಲಿ ಏನಾಗಿದೆ ಅಂದರೆ ಪಂಚಾಯತಿ ಮತ್ತು ನಮ್ಮ ಪ್ರಾಧಿಕಾರ ನಿರಂತರ ಸಂಪರ್ಕ ಇರಬೇಕಾಗತ್ತೆ. 2-3 ಹಂತದಲ್ಲಿ ನಮಗೆ ಪಂಚಾಯತಿ ಒಂದು ಸಿಂಗಲ್ ಲೇಔಟ್ ಅನುಮೋದನೆ ಮಾಡಬೇಕು ಅಂತ 2-3 ಹಂತದಲ್ಲಿ ಪಂಚಾಯತಿಗೆ ಹೋಗಿ ನಮಗೆ ಬರಬೇಕಾಗತ್ತೆ. ಸೊ ಹಾಗಾಗಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಎಷ್ಟು ನಮಗೆ ಪರ್ಫೆಕ್ಟಾಗಿ ನಮಗೆ ಫೈಲ್ನ ಕಳಿಸ್ಕೊಡ್ತಾರೋ ಅಷ್ಟು ಬೇಗವಾಗಿ ನಾವು ಕೆಲಸ ಮಾಡಲಿಕ್ಕಾಗ್ತದೆ. ಸಮನ್ವಯ ತುಂಬ ಇಂಪಾರ್ಟೆಂಟ್ ಇದೆ. ಅದಕ್ಕೋಸ್ಕರ ಅವ್ರಿಗೂ ನಾವು ಕರಿತಾ ಇದ್ವಿ, ಎಲ್ಲ PDOಗಳಿಗೆ ಮತ್ತು ಇಒಗೆ ಕರಿತಾ ಇದ್ದೀವಿ. ಅವತ್ತಿನ ದಿನ ಅವರು ಕೂಡ ಇದು ಒಂದು ಏನೇ ಅದಾಲತ್ ಜೊತೆಗೆ ಒಂದು ಮಾಹಿತಿ ವಿನಿಮಯನೂ ಕೂಡ ಆಗಿರುತ್ತೆ. ಅದಕ್ಕೆ ಅವ್ರಿಗೇನು ಅರಿವು ಮೂಡಿಸೋ ಕಾರ್ಯಕ್ರಮ ಆಗಿರ್ಬೋದು, ಅಥವಾ ಅವ್ರಿಗೇನಾದ್ರು ಅದರಲ್ಲಿ ನಮಗೆ ಏನು ಹೇಳ್ತಾರೆ ಇಂಟರ್ಪ್ರಿಟೇಷನ್ ಅಂತ ಹೇಳ್ತಾರೆ, ಇಂಟರ್ಪ್ರಿಟೇಷನ್ ಅದು ಮಾಡೋವಂಥ ಇದಿರ್ಬೋದು, ಎಲ್ಲದನ್ನು ಕೂಡ ಅವತ್ತು ಕ್ಲಾರಿಫೈ ಮಾಡ್ತಾರೆ. 100% ಸರ್. ಎಸ್.
ತಮ್ಮ ಒಂದು ಫೋರ್ಜರಿ ಕೇಸಿಗೆ ತಾವು ಇನ್ನು ಯಾಕೆ ಸರ್ ಎಲ್ಲ ಫೋರ್ಜರಿ ಕೇಸ್ ಸಂಬಂಧ ನಾನು ಹೇಳ್ಬಿಡ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ಫೋರ್ಜರಿ ಕೇಸ್ ಬಂದು ಒಂದು ಕೇಸಲ್ಲಿ ಏನು ಮಾಡ್ತಾನೆ, ಒಬ್ಬ ಅಪ್ಲಿಕೆಂಟ್ ಬಂದು ನಮ್ಮ ಹತ್ರ ಅಪ್ಲಿಕೇಶನ್ ಹಾಕಿರ್ತಾನೆ. ಸೊ ಅದೊಂದು 3 ತಿಂಗಳು ಪೆಂಡಿಂಗ್ ಇರ್ತದೆ. ಪೆಂಡಿಂಗ್ ಇದ್ಮೇಲೆ ಅವನೇನು ಮಾಡ್ತಾನೆ, ಒಂದಿನ ಸರ್ ನನಗೆ ಫೈಲ್ನ ತರಕ್ಕೆ ಹೇಳಿದ್ದಾರೆ ಅಂತ ಹೇಳಿ ಆ ಫೈಲ್ನ ಇಲ್ಲಿಂದ ನಮ್ಮ ಟೈಪಿಸ್ಟ್ ಹತ್ರನೇ ಟೈಪ್ ಮಾಡಿಸ್ಕೊಂಡು ಅವನ ಹತ್ರ ನಂಬರ್ ತಗೊಂಡು ಅವನೇ ಸೈನ್ ಮಾಡಿ ತೊಗೊಂಡೋಗಿರ್ತಾನೆ. ಇಲ್ಲಿ ಏನಾಗುತ್ತೆ ಸರ್, ಪೊಲೀಸ್ ಸ್ಟೇಷನ್ ಸರ್ ಅಂದರೆ ನನಗೆ ನಾನು ಮಂಗಳೂರಿರೋದು, ನಾನು ವಾರಕ್ಕೆ ಒಂದಿನ ಮಾತ್ರ ಇಲ್ಲಿ ಬರೋದು. ಸೊ ಅವರು ನನ್ನ ಹೆಸರೇ ನಾನು ದುರುಪಯೋಗಪಡಿಸ್ಕೊಂಡು ಇಲ್ಲಿ ತಪ್ಪು ಮಾಹಿತಿ ನೀಡಿ ನಮ್ಮ ಸಿಬ್ಬಂದಿಗಳಿಗೆ ಟೈಪ್ ಮಾಡಿಸ್ಕೊಂಡು ಸೀಲ್ ಹಾಕ್ಕೊಂಡು ತೊಗೊಂಡೋಗ್ತಾನೆ. ಸೊ ಹೇಳ್ತೀನಿ ಒಂದು ನಿಮಿಷ. ಸೊ ನಾನೇನು ಮಾಡ್ತೇನೆ, ಅದಕ್ಕೆ ನೀವು ಈ ಥರ ಅದು ನಮಗೆ ಯಾವಾಗ ನಮ್ಮ ಕಟ್ಟಡ ಅನುಮತಿ ಬಂದಾಗ ನಮಗೆ ಅದು ಫೋರ್ಜರಿ ಮಾಡಿದೆ ಅಂತ ಗೊತ್ತಾಗುತ್ತೆ ಸರ್. ಗೊತ್ತಾದ್ಮೇಲೆ ನಾನು ಇಮಿಡಿಯೇಟ್ ಅದನ್ನ ಕ್ಯಾನ್ಸಲ್ ಮಾಡಿದ್ದೀನಿ, ಕ್ಯಾನ್ಸಲ್ ಮಾಡಿದ್ದೀನಿ. ಯಾವುದು ಹೇಳ್ತೀನಿ, ಪೊಲೀಸ್ ಸ್ಟೇಷನ್ 4 ತಿಂಗಳಲ್ಲ, ಅಪ್ಲಿಕೇಶನ್ ಮಾರ್ಚಲ್ಲಿ ಅವನು ಕಟ್ತಾ ಇರಲಿ, ಮಾರ್ಚಲ್ಲಿ ಅಪ್ಲಿಕೇಶನ್ ಅಲ್ಲಲ್ಲ ಮಾರ್ಚ್ ಡೇಟ್ ಹೇಳ್ತೀನಿ, ಅದು ಅಪ್ಲಿಕೇಶನ್ ಡೇಟ್, ಅದು ಅವನ ಅಪ್ಲಿಕೇಶನ್ ಇಲ್ಲಿ ಕೊಟ್ಟಿರೋಂಥ ಡೇಟ್. ಅದಾದಮೇಲೆ ಅವನು ನಮ್ಮ 7ನೇ ತಿಂಗಳಲ್ಲೇನೋ ಅವನು ಮಾಡ್ಕೊಂಡು ತೊಗೊಂಡೋಗಿದ್ದಾನೆ. ಅದಾದಮೇಲೆ ಇಮಿಡಿಯೇಟ್ ನನಗೆ 24/4/25 ಆದೇಶ ಆಗಿರೋದು ಹೌದಲ್ಲ, 24/4/2025 ಕಡತಾಗಿರೋದು ಗೊತ್ತಾಗಿರೋದು 6/8/25. ಅದರ ಮೊದಲು ಗೊತ್ತಾಗಿದೆ ನಿಮಗೆ? ಇಲ್ಲ ಸರ್, ನೀವು ಲೆಟರ್ ಮಾಡಲಿಲ್ಲ. ಗೊತ್ತಾದ ತಕ್ಷಣ ಇಮಿಡಿಯೇಟ್ ಮಾಡಿದ್ದೇವೆ, ಗೊತ್ತಾದ ತಕ್ಷಣ ಇಮಿಡಿಯೇಟ್ ಕ್ಯಾನ್ಸಲ್ ಮಾಡಿದ್ದೇವೆ. ಮತ್ತೆ ಪೊಲೀಸ್ ಸ್ಟೇಷನ್ ಕೂಡ ಕಂಪ್ಲೇಂಟ್ ಹೋದಾಗ ಪೊಲೀಸ್ನವರು ನಮಗೆ ಕ್ಲಿಯರ್ ಆಗಿ ಹೇಳ್ತಾರೆ, ಇದರಲ್ಲಿ ಏನಂದರೆ ಅವನೇ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿದರೆ ಅವನ ಮೇಲೆ FIR ಮಾಡ್ತಾ ಇದ್ದೆ. ಇಲ್ಲೇನಾಗಿದೆ, ಅವನು ಡಾಕ್ಯುಮೆಂಟನ್ನು ನಮ್ಮ ಆಫೀಸ್ನ ದುರುಪಯೋಗ ಪಡಿಸ್ಕೊಂಡು ಮಾಡಿದ್ದಾನೆ. ಸೊ ಅಲ್ಲೇನಾಗುತ್ತೆ, ನಾವು FIR ಮಾಡಿದರೆ ಆರೋಪಿ ನಂಬರ್ 1 ಅವನು ಬರ್ತಾನೆ, ಆರೋಪಿ ನಂಬರ್ 2 ನಮ್ಮ ಟೈಪಿಸ್ಟು, ಆರೋಪಿ ನಂಬರ್ 3 ನಮ್ಮ FDA ಅಂದರೆ ಏನು SDA ಇದ್ದಾರೆ ಅವ್ರು ಬರ್ತಾರೆ. ಸೊ ನಮ್ಮ ಕಚೇರಿಯ ಸಿಬ್ಬಂದಿಗಳನ್ನ ಅನ್ಯಾಯ ಆಗುತ್ತೆ. ಅನ್ಯಾಯ, ರಕ್ಷಣೆ ಅಲ್ಲ ನೋಡಿ, ನಾನು ಹೇಳ್ತೀನಿ ಕೇಳಿ, ರಕ್ಷಣೆ ಅಲ್ಲ, ಅದು ಅವ್ರಿಗೆ ಅನ್ಯಾಯ ಆಗ್ತದೆ. ನೋಡಿ ನಾನು ಕಂಪ್ಲೇಂಟ್ ಕೊಡ್ತಾ, ಅನ್ಯಾಯ ಹೇಗೆ ಅಂದರೆ ಫೋರ್ಜರಿ ಅವ್ರು ಮಾಡಲಿಲ್ಲ, ಅವ್ರು ಮಾಡಿದ ತಪ್ಪು ಅವನು ಮಾಡಿದ ತಪ್ಪಿಗೆ ನಮ್ಮನ್ನು ಕಂಪ್ಲೀಟ್ ಕಡತ ರದ್ದು ಮಾಡಿದ್ದೀವಿ ನಾವು, ಆಯ್ತಾ? ಇಲ್ಲ ನೋಡಿ, K2 ಚಲನ್ ಯಾರು ಬೇಕಾದ್ರೂ ತೆಗಿಬೋದು. K2 ಚಲನ್ ನೀವು ಆನ್ಲೈನಲ್ಲಿ ನೀವು ಅಪ್ಲಿಕೇಶನ್ ಹಾಕಿ ಯಾರ ಹೆಸರಿಗೆ ನೀವು ಅದನ್ನು ಟೈಪ್ ಮಾಡಿದ್ರೆ ಅದು K2 ಚಲನ್ ಜನರೇಟ್ ಆಗ್ತದೆ. ಯಾವುದು ಯಾರು ಬೇಕಾದ್ರೂ ಜನರೇಟ್ ಮಾಡ್ಬೋದು K2 ಚಲನ್. ಯಾವ ಲೋಗೋ? ನಿಮ್ಮ ಇದರಲ್ಲಿ ಆಕ್ಚುಲಿ ಸರ್ಕಾರದ ಲಾಂಛನವನ್ನ ಹಾಕಬಹುದಾ ಹಾಕಲಿಕ್ಕಿಲ್ವಾ? ಅನುಮೋದನೆ ನೀಡುವಾಗ ತಾಂತ್ರಿಕ ಎಲ್ಲದಕ್ಕೂ ನಮ್ಮ ಫಾರ್ಮ್ಯಾಟ್ ಅಲ್ಲಿ ಬಂದಿದೆ ನೋಡಿ, ಇದೇ ತರ ಫಾರ್ಮ್ಯಾಟ್ ಇರುತ್ತೆ. ಫಾರ್ಮ್ಯಾಟ್ ಇರುತ್ತೆ, ಒಂದರಲ್ಲಿ ಇದೆ, ಒಂದರಲ್ಲಿ ಇಲ್ಲ. ಈ ಫಾರ್ಮ್ಯಾಟ್ ಯಾರು ಕೊಟ್ಟರು? ನಮ್ಮ ಕಚೇರಿಯಿಂದ ನಾನು ಹೇಳಿದ್ನಲ್ಲ, ನಾನು ನಮ್ಮ ಕಚೇರಿಯಿಂದ ಅಕ್ರಮ ಆಗ್ತಾ ಇರುವಾಗ ನೀವು ನೋಡ್ಕೊಂಡು ಕೂತ್ಕೊಳ್ಳೋದು. ನಮ್ಮ ಕಚೇರಿ ಅಕ್ರಮ ಆಗ್ತಾ ಇರ್ಬೇಕಾದ್ರೆ ಯಾವ ಸಿಬ್ಬಂದಿಗಳ ಮೇಲೆ ಅವ್ರು ದುರುಪಯೋಗ ಮಾಡಿಲ್ಲ ಸರ್, ಅವ್ರು ದುರುಪಯೋಗ ಮಾಡಿಲ್ಲ. 100% ಅವ್ರ ಮೇಲೆ ಕ್ರಮ ಆಗ್ತಿತ್ತು, ಅವ್ರು ದುರುಪಯೋಗ ಮಾಡಲಿಲ್ಲ. ನಾನು ಹೇಳು ಪೊಲೀಸಿಗೆ ಕಂಪ್ಲೇಂಟ್ ನೋಡಿ, ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟರೆ ಪೊಲೀಸ್ನವ್ರು ಹೇಳ್ತಾರೆ. ಇಲ್ಲಾಂದ್ರೆ ಆಫೀಸ್ ಹೆಡ್ ನಾನು ಹೆಡ್ಡೇ ಹೇಳಬೇಕು. ಇಲ್ಲಾಂದ್ರೆ ಆಫೀಸ್ ಹೆಡ್ ನಾನೇ ಹೇಳ್ಬೇಕು. ಪೊಲೀಸ್ ಯಾರು ರಕ್ಷಣೆ ಮಾಡಿಲ್ಲ ಸರ್, ಯಾರನ್ನೂ ರಕ್ಷಣೆ ಮಾಡಿಲ್ಲ. ಏನು ನಮ್ಮ ಯಾವುದು ಯಾವುದು ದೂರು ನಾವು ಕೊಡ್ಬೇಕು ಸರ್, ನಮ್ಮ ಕಚೇರಿಯಿಂದ ಏನಾದ್ರು ನಾವು ಕೊಡಬೇಕು ದೂರು. ಹೌದು, ನಾನು ಯಾರಿಗೆ ನಾನು ಹೋಗಿದ್ದೀನಿ, ನಾನು ಹೇಳಿದ್ನಲ್ಲ ಸರ್, ಪೊಲೀಸ್ ಸ್ಟೇಷನ್ಗೆ ನಾನು ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾವು ದೂರು ಕೊಡಕ್ಕೆ ಹೋದಾಗ ಪೊಲೀಸ್ನವ್ರು ಹೇಳಿದ್ದಾರ, ಎಕ್ಸ್ಪ್ಲೇನ್ ಮಾಡಿದ್ದಾರ. ಏನು ವಿಷಯ ಅಂದರೆ ಈ ಥರ ಆರೋಪಿ 1, ಆರೋಪಿ 2, ಆರೋಪಿ 3 ಆಗ್ತಾರೆ, ಅದರಿಂದ ಆಫೀಸ್ಗೂ ತುಂಬ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ನೀವು ಇದನ್ನು ಯೋಚನೆ ಮಾಡಿ ಅಂತೇಳಿ. ಈಗ ಓಕೆ, ನಿಯಮ ಪ್ರಕಾರ ನೀವು ಹೇಳಿದಾಗ ನಿಯಮ ಪ್ರಕಾರವೇ ಟೈಪ್ ಆಗಿತ್ತು, ಅದೆಲ್ಲ ಓಕೆ ಸರಿ.
ಆ ಫೈಲ್ ಅನ್ನ ಆ ವ್ಯಕ್ತಿಯ ಕೈಯಲ್ಲಿ ಹೇಗೆ ಕೊಡ್ತೀವಿ ನೀವು? ಯಾವ್ದು ಸರ್? ನೋಡಿ, ಫೈಲ್ ಕೊಡ್ತಾ ಇಲ್ಲ. ನೋಡಿ, ನಮಗೆ ನಾರ್ಮಲ್ ಏನಾಗುತ್ತೆ, ನಾನು ಇಲ್ಲಿ ವಾರಕ್ಕೊಂದಿನ ಬರೋದು. ವಾರಕ್ಕೊಂದಿನ ಬರೋದ್ರಿಂದ ಕಡತಗಳನ್ನ ಏನು ಮಾಡ್ತೀವಿ, ಇಲ್ಲಿಂದ ಮಂಗಳೂರು ಆಫೀಸ್ಗೆ ಕಳಿಸ್ಕೊಡ್ತಾ ಇದ್ರು. ಮಂಗಳೂರು ಆಫೀಸ್ ಇಂಜಿನಿಯರ್ ತರ್ತಾ ಇದ್ರು, ಇಂಜಿನಿಯರ್ ತರ್ತಾ ಇದ್ರು. ಸೊ ಇಂಜಿನಿಯರ್ ತರಬೇಕಾದ್ರೆ ಏನಾಯಿತು, ಇವನು ನಾನು ಹೇಳಿದ್ದೇನೆ ಅಂದರೆ ನಾನು ಹೇಳಿದ್ದೀನಿ ಅಂತ, ನಾನು ಅದನ್ನು ಮಾಡಕ್ಕೆ ಹೇಳಿದ್ದೀನಿ ಅಂತ ಹೇಳಿ ಇಲ್ಲಿ ಟೈಪ್ ಮಾಡಿಸಿ ಫೀಸ್ ಎಲ್ಲ ಕಟ್ಟಿ ತಂದಿದ್ದಾರೆ. ಆ ಕಡತದಲ್ಲಿ ನೋಟ್ ಶೀಟು ಇಲ್ಲ, ಏನೂ ಇಲ್ಲ. ಸೊ ಪ್ರಶಾಂತ್ ಅಂತ ನಮ್ಮ ಅನುಮಾನದಲ್ಲಿ ಅವ್ರು ಹೇಳಿದ್ದಾರೆ ಪ್ರಶಾಂತ್ ಇದಕ್ಕೆ ಬಂದಿದ್ರು ಅಂತ, ಬಟ್ ಯಾರು ಅಂತ ಕನ್ಫರ್ಮೇಷನ್ ಇಲ್ಲ. ನಾವು ಇವನ್ ಕಂಪ್ಲೇಂಟ್ ಕೊಡ್ಬೇಕಾದ್ರೆ ಪ್ರಶಾಂತ್ ಅಂತ ತೊಗೊಂಡೋಗಿದ್ದೀವಿ, ಆದರೆ ಅವರೇ ಬಂದಿದ್ದಾರೆ ಅಂತ ಗ್ಯಾರಂಟಿಯಾಗೂ ಹೇಳ್ತಾ ಇಲ್ಲ. ಯಾರು? ಪ್ರಶಾಂತ್ ಅಲ್ಲಿ ಗ್ರಾಮ ಪಂಚಾಯತ್ ಸದಸ್ಯ ಇರ್ತಾನೆ ಸರ್, ಎಕ್ಸ್ ಗ್ರಾಮ ಪಂಚಾಯತ್ ಸದಸ್ಯ. ಯಾರು? ಹೌದು ಹೌದು. ಅವ್ರು ಬಂದು ಫೀಸ್ ಕಟ್ಟಿದಂತ ಇವ್ರು ಹೇಳಿದ್ರು, ನಮ್ಮ ಸಿಬ್ಬಂದಿ ಅವ್ನು ಬಂದು ಫೀಸ್ ಕಟ್ಟಿದ. ಯಾರು? ಏಜೆಂಟ್ ಇಲ್ಲ ಸರ್. ನೋಡಿ, ಏಜೆಂಟ್ಗಳು ಯಾರು ಬರ್ತಾ ಇಲ್ಲ, ನಮ್ಮ ಹತ್ರ ಬರ್ತಾ ಇರೋದೆಲ್ಲ ಇಂಜಿನಿಯರ್ಸ್. ನೋಡಿ, ಅದನ್ನೇ ಹೇಳ್ಬೇಕಲ್ವಾ ಪ್ರಶಾಂತ್ ಯಾವ ನೋಡಿ ಅವ್ನು ಬಂದು ಕೆಲಸ ಮಾಡಿದ್ರೆ ಬಂದು ಫೀಸ್ ಕಟ್ಟೋದವರು ಅಂತ ಹೇಳಿದ್ದಾರೆ. ಅವ್ರು ನಮಗೆ ಫೀಸ್ ಅವ್ರು ಕಟ್ಟಿದ್ದಾರೆ ಸರ್ ಈ ಫೈಲ್ಗೆ ಅಂತ ನಮ್ಮ ಸಿಬ್ಬಂದಿ ಹೇಳಿದ್ದಾರೆ. ಸೊ ಹಾಗಾಗಿ ನಾನು ಅವ್ರ ಮೇಲೆ ಕಂಪ್ಲೇಂಟ್ ತಗೊಂಡೋದಾಗ ಇಷ್ಟು ಚರ್ಚೆ ಆಗಿ ಅದು ಅಲ್ಲಿಗೆ ಪೆಂಡಿಂಗ್ ಆಯ್ತು. ನೈಜತೆ ನಮಗೆ ಪರ್ಮಿಷನ್ ಕೊಡಿ ಅಂತ ಹೇಳಿದ್ದಾರೆ. ಇಲ್ಲ ಅವರು ಏನು ನಿಮಗೆ ಕೊಡಬೇಕಾದಂತ ಮಾಡದ ಕಾರಣ ಅವರು ಹೋಗಿ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಡ್ತೇನೆ ಅಂತ ಹೇಳಿದ್ರು. ಈ ಕಾರಣದಿಂದಾಗಿ ನೀವು ಬಂದು ಈ ಕಡತವನ್ನು ಕೂಡ ರಿಜೆಕ್ಟ್ ಮಾಡಿದಿರಿ ಅಂತ 100% ಇಲ್ಲ ಸರ್. ಇದು ನಮಗೆ ಕಡತ ಬಂದು ನಮ್ಗೆ ಗೊತ್ತಾಗಿದ್ದೆ ಅವ್ರ ಬಿಲ್ಡಿಂಗ್ ಲೈಸೆನ್ಸ್ ಅಪ್ರೂವಲ್ಗೆ ಬಂದಾಗ ಫೋರ್ಜರಿ ಮಾಡಿದೆ ಅಂತ ಗೊತ್ತಾಗಿದೆ ಅಷ್ಟೇ. ನೀವು ಹೇಳಿದ್ದು ಯಾವುದು? 100% ಕರೆಕ್ಟ್. ಬಿಲ್ಡಿಂಗ್ ಲೈಸೆನ್ಸ್ಗೆ ಅರ್ಜಿ ಬಂದಾಗ ಫೋರ್ಜರಿ ಅಂತ ಗೊತ್ತಾಗಿದೆ ನಮಗೆ. ಯಾವುದು ಯಾವುದು FIR ಮಾಡಬೇಕಿಲ್ಲ ಸರ್. ತಪ್ಪು ನೋಡಿ, ತಪ್ಪು ಮಾಹಿತಿ ನೀಡಿ ಅಥವಾ ಏನಾದ್ರು ತಪ್ಪ ಹೇಳಿ. ಈಗ ಇನ್ನೊಂದು ಬೇರೆ ಕಡತವನ್ನು, ಈಗ ಈ ಬಿಲ್ಡಿಂಗ್ ನಂದು ಯಾರಿಗೆ ಹೆಸರಿಗೆ ಬರ್ಕೊಡ್ಲಿಕ್ಕೆ ಆಗ್ತದೆ ಅಂತ ನಿಮ್ಮ ಎಲ್ಲ ಯೂಸ್ ಮಾಡಿಕೊಂಡು ಯಾವುದನ್ನ ಅಲ್ಲ ನಮ್ಮ ನೋಡಿ ನಮ್ಮ ಕಚೇರಿಯಲ್ಲಿ ಬಿಲ್ಡಿಂಗ್ ನಮ್ಮ ಕಚೇರಿಯಲ್ಲಿ ಬಿಲ್ಡಿಂಗ್ ಅದರ ನೀವು ಹೇಳೋ ಥರ ಮಾಡುವಂಥ ಪ್ರಕರಣ ನಾವು ಹೇಳ್ತೀನಿ ಕೇಳಿ. ನಮ್ಮ ಕಚೇರಿಯಿಂದ ಖಾಲಿ ತಾಂತ್ರಿಕ ಅಭಿಪ್ರಾಯ ಮಾತ್ರ ನೀಡೋದು. ಆ ತಾಂತ್ರಿಕ ಅಭಿಪ್ರಾಯದ ಮೇಲೆ ಅವರು ಸರ್ಕಾರಿ ವ್ಯವಸ್ಥೆಯಲ್ಲಿ ನೋಡಿ ಅದೇ ಹೇಳಿದ್ದು. ಈಗ ನಾನೇ ಫುಲ್ ಎಲ್ಲ ಫ್ರಾಡ್ ಮಾಡಿದ್ರೆ ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಆಗ್ತದೆ. ಕಚೇರಿನ ದುರುಪಯೋಗ ಪಡಿಸ್ಕೊಂಡಾಗ ನಾನು ಯಾವುದು 100% ದುರುಪಯೋಗ ಆಗಿರೋದಕ್ಕೆ ನಾವು ಯಾವುದು ಭ್ರಷ್ಟಾಚಾರ ಸಾಧ್ಯನೇ ಇಲ್ಲ ಸರ್. ನೀವು ಯಾವ್ದಾರು ಒಂದೇ ಒಂದು ಪ್ರಕರಣ ತನ್ನಿ ಸರ್, ನೀವು ಒಂದೇ ಒಂದು ಪ್ರಕರಣ ತನ್ನಿ. ನೀವು ಹೇಳ್ತಿರಲ್ಲ ಅವಾಗಲೇ ದುಡ್ಡು ತೊಗೊಂಡು ಮಾಡಿದೀವಿ ಅಂತ, ಯಾರು ಕರ್ಕೊಂಬಂದು ಹೇಳ್ತೀರ ದುಡ್ಡು ತೊಗೊಂಡಿದ್ದೀನಿ ಅಂತ? ನೀವು ತರಿಸಿ ಸರ್, ಇಲ್ಲೇ ಕಡ್ತಾ ಉಂಟಲ್ಲ, ಎಷ್ಟು ಕಡ್ತಾ ಉಂಟಂತ ಇಲ್ಲೇ ಕೊಟ್ಟಿದ್ದೀವಿ ನೋಡಿ, ಇಲ್ಲೇ ಕೊಟ್ಟಿದ್ದೀವ. ನಿಮಗೆ ಕೊಟ್ಟಿಲ್ಲ, ನೀವು ಲೇಟಾಗಿ ಬಂದರೆ ತೊಗೊಂಡಿಲ್ಲ ಅಷ್ಟೇ. ನೋಡಿ ಎಷ್ಟು ಕಡ್ತಾ ಉಂಟಂತ ನೋಡಿ. ಸಿಟ್ಟು ಬರೋದಲ್ಲ, ನೀವು ನೋಡಿ ಇರೋ ವಿಷಯನ ನೀವು ಪ್ರಸ್ತಾಪ ಮಾಡಬೇಕು. ಇಲ್ಲೇ ಇರೋ ವಿಷಯ ಪ್ರಸ್ತಾಪ ಮಾಡಿದ್ರೆ ಸಿಟ್ಟು ಬರ್ತದಲ್ಲ. ಈಗ ಅರ್ಜಿದಾರರೇ ಅದನ್ನ ತಗೊಳ್ಬೇಕು, ಚಲನ ಕಟ್ಟಬೇಕು ಅಂತ ಹಾಗೇನಾದ್ರೂ ಇದೆಯಾ? ಇಲ್ಲ ಸರ್. ನೋಡಿ ಇಲ್ಲೇನಾಗುತ್ತೆ, ಇಲ್ಲಿ ಪಂಚಾಯತಿಂದ ಫೈಲ್ಸ್ ನಮಗೆ ಕಳಿಸ್ಕೊಡ್ತಾರೆ. ಸೊ ಪಂಚಾಯತಿಂದ ಫೈಲ್ಸ್ ಕಳಿಸ್ಕೊಟ್ಟಾಗ ಆ ಇಂಜಿನಿಯರ್ಸ್ ಕನ್ಸರ್ನ್ ಇಂಜಿನಿಯರ್ಸ್ ತರ್ತಾರೆ ಸರ್, ಯಾಕೆಂದ್ರೆ ಅವರೇ ಅಧಿಕಾರ ಇದೆ ಕನ್ಸರ್ನ್ ಇಂಜಿನಿಯರ್ಸ್. ಸೊ ಅವರೇ ನಾರ್ಮಲಿ ಅವರೇ ಲೇಔಟ್ ಸರಿ ಮಾಡೋರು ಅವರೇ, ಚಲನ್ ಕಟ್ಟುವವರು ಅವರೇ. ಅರ್ಜಿದಾರರು ಈಗ ನಿಮಗೆ ನೀವು ಟು ಬಿ ಫ್ರ್ಯಾಂಕ್ ವಿತ್ ಯು, ನಮ್ಮ ಕಚೇರಿಗೆ ಬರೋಷ್ಟು ಅಪ್ಲಿಕೆಂಟು ಬೇರೆ ಯಾವ ಕಚೇರಿಗೂ ಬರಲ್ಲ. ನೀವು ಅಬ್ಸರ್ವ್ ಮಾಡಿ, ಎಲ್ಲ ಅಪ್ಲಿಕೆಂಟೇ ಇರ್ತಾರೆ. ಬೇರೆ ಕಚೇರಿ ನೀವು ಹೋದರೆ ನೀವು ಅಬ್ಸರ್ವ್ ಮಾಡ್ಬೋದು, ಹೈಯೆಸ್ಟ್ ಬ್ರೋಕರ್ಸ್ ಇರ್ತಾರೆ. ಇಲ್ಲ, ಅವರು ನಮ್ಮ ಈ ಪುರಸಭೆ ಮತ್ತು ನಗರಸಭೆಗಳಲ್ಲಿ ಅವರು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ, ಲೈಸೆನ್ಸ್ ಇಂಜಿನಿಯರ್ಸ್. ಹೇಳಿ ಸರ್. ನೋಡಿ ಸೈನ್ ದುರುಪಯೋಗ
ಬೇಕಾ, ಇಲ್ಲಾಂದ್ರೆ ಮತ್ತೆ ಮತ್ತೆ ನಿಮ್ಗೆ ಹಾಗೆ ಆಗ್ಲಿಕ್ಕಿಲ್ವಾ? ಸೈನ್ ನೀವೇನೋ ಒಂದು ಕಡೆ ತಾಳ್ಮೆ ವಹಿಸಿಕೊಂಡು ಯಾರಿಗೋ ನೋವಾಗ್ತದೆ ಅಥವಾ ನೋವಾಗ್ತದೆ ಅಂತಲ್ಲ ನಾರ್ಮಲಿ ಏನಿರುತ್ತೆ ಅಂದರೆ ನಾವು ಷರತ್ತಲ್ಲೇ ಹಾಕಿರ್ತೀವಿ, ಯಾವುದೇ ತಪ್ಪು ಮಾಹಿತಿ ನೀಡಿ ಅವ್ರ ಅನುಮೋದನೆ ಪಡ್ಕೊಂಡಿದ್ರೆ ಅಥವಾ ಮಾಡ್ಕೊಂಡಿದ್ರೆ. ಈ ಕೇಸಲ್ಲಿ ಅವನು ನಕಲಿ ಸಹಿ ಮಾಡಿದ್ದಾನೆ, ನಮ್ಮ ಕಚೇರಿ ಹೋಗ್ಬೋದು ನಕಲಿ ಸಹಿ ಮಾಡ್ಕೊಂಡು ತೊಗೊಂಡೋಗಿದ್ದಾನೆ. ಆಯ್ತಾ, ಕನ್ಫರ್ಮೇಷನ್ ಯಾರು ಮಾಡಿದ್ದಾರೆ ಅಂತ ಇಲ್ಲ. ಯಾರು ಪೊಲೀಸ್ನವ್ರು ಕಂಪ್ಲೇಂಟ್ ಕೊಡೋಕ್ಕೇನೆ ನಾವು ಅದನ್ನ ರದ್ದು ಮಾಡಾಗಿದೆ. ನಾವು ಆಲ್ರೆಡಿ ನಾವು ರದ್ದು ಮಾಡಿದ್ದೀವಿ, ರದ್ದು ಮಾಡಿದ್ದೀವಿ. ಯಾರಿಗೆ, ಯಾವ ಪಾರ್ಟಿಗೆ? ನೋಡಿ ಅವರು ನೋಡಿ ಕಳ್ಳತನ ಮಾಡ್ತಾನೆ ಒಬ್ಬ ಆರೋಪಿ, ಅವನು ಏನು ಐಟಮ್ ಇದೆ ಅದನ್ನು ಕೊಡ್ತಾನೆ ಪಾರ್ಟಿಗೆ. ಕಳ್ಳತನ ಮುಚ್ಚೋಯ್ತಾ? ಯಾವುದು ಕಳ್ಳತನ ಪ್ರಕರಣ ಮುಚ್ಚೋಯ್ತಾ? ನೋಡಿ, ನೀವು ಹೇಳ್ತಾ ಇದ್ದಕ್ಕೂ ಇದಕ್ಕೂ ಸಂಬಂಧ, ನೀವು ಹೇಳ್ತಾ ಇದ್ದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಸಂಬಂಧ ಇಲ್ಲ. ಕಡತ ಕದ್ದಿಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅದೇ ತಪ್ಪು ಮಾಡ್ತೇವೆ. ಕಡತ ಕದಿಲಿಲ್ಲ, ಮಿಸ್ಯೂಸ್ ಆಗಿದ್ದಕ್ಕೆ ರದ್ದು ಮಾಡಿದೀವಲ್ಲ. ತಪ್ಪು ಮಾಹಿತಿ ಕೊಟ್ಟಿದ್ದಕ್ಕೆ ಮಿಸ್ಯೂಸ್ ಮಾಡಿ ರದ್ದು ಮಾಡಿದೀವಲ್ಲ. ಯಾರು? ನಾನೇ ತನಿಖೆ ಮಾಡಬೇಕು. ನನಗೆ ಬೇಕಾದ್ರೆ ನಾನು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಬೇಕು. ಯಾವುದು? ಒಬ್ಬ ಸರ್ಕಾರಿ ಅಧಿಕಾರಿ ಆಗಿದ್ದುಕೊಂಡು ನಿಮ್ಮದೇ ಸಹಿ ಬೋಲ್ಟೇಜ್ ಆಗಿರುವಾಗ ನೀವು ದೂರು ಕೊಟ್ಟಿಲ್ಲ ಅಂತ ಅಫೆನ್ಸ್ ಅಲ್ವಾ? ದೂರು ಕೊಟ್ಟಿಲ್ಲ ನೋಡಿ, ದೂರು ಕೊಡದಿರೋಕ್ಕೆ ರೀಸನ್ ನಾನು ಹೇಳಿದ್ದೀನಿ ಕ್ಲಿಯರ್ ಆಗಿ ನಿಮಗೆ. ನಾನು ದೂರು ಕೊಡದಿರೋಕ್ಕೆ ಏನಕ್ಕೆ ದೂರು ಕೊಡಲಿಲ್ಲ ಅಂತ. ನಮ್ಮ ಕಚೇರಿ ಮಿಸ್ಯೂಸ್ ಆಗಿದೆ. ನಮ್ಮ ಕಚೇರಿ ಮಿಸ್ಯೂಸ್ ಆದಾಗ ನೋಡಿ ಅಲ್ಲಿ ತಪ್ಪು ನೋಡಿ, ಹಾಗೆ ಅಲ್ಲ ನಮ್ಮ ಕಚೇರಿಯಲ್ಲಿ ಯಾರಾದ್ರೂ ಲಂಚ ತಗೊಂಡ್ರು ಅಂತ ಇಟ್ಕೊಳ್ಳುವ, ನಿಮ್ಗೆ ಅನಿಸ್ತದೆ ಅವನ ಜಾಬ್ ಹೋಗ್ತಾರೆ ಅಂತ ನೀವು ಕಂಪ್ಲೇಂಟ್ ಕೊಡ್ತಿರ್ಲಿಕ್ಕೆ ಆಗಲ್ಲ. ನಿಮ್ಮ ಹೆಸರಲ್ಲಿ ಒಬ್ಬ ಲಂಚ ತಗೊಂಡ ಯಾರು ನೋಡಿ, ತಗೊಂಡಿದ್ದಾರೆ ಅಂತ ಹೇಳ್ತಾ ಇರೋದಲ್ಲ. ಗೊತ್ತಾಯ್ತು ನೋಡಿ, ಲಂಚ ತಗೊಂಡಿದ್ದಾರೆ ಅಂತ ಪ್ರಕರಣಗಳಲ್ಲಿ ಅದಕ್ಕೆ ಬೇರೆ ತನಿಖಾ ತಂಡ ಇದೆ, ಅವರು ಅದನ್ನ ವಿಚಾರಣೆ ಮಾಡ್ತಾರೆ. ಎಲ್ಲಾ ತನಿಖಾ ತಂಡಗಳು ಏನ್ ಹೇಳ್ತಾ ಇದ್ರೆ ಅವರ ಫೋರ್ಜರಿ ಸರ್ಕಾರಿ ಕಡತದಲ್ಲಿ ಫೋರ್ಜರಿ ಆಗಿದೆ ಅಂತ ಹೇಳಿದ್ರೆ ಅವರು ಕಡ್ಡಾಯವಾಗಿ ಪ್ರಕರಣ ದಾಖಲು ಮಾಡಬೇಕು ಅಂತ ನೋಡಿ. ಎರಡು ತರ ಇದೆ ಇಡೀ ನೋಡಿ, ಎರಡು ತರ ಇದೆ ನೋಡಿ. ಇಡೀ ದಾಖಲೆನ ಹೇಳಿ. ಈಗ ತಹಶೀಲ್ದಾರ್ ಮೇಲೆ ಒಂದು ಲೋಪ ಆಯ್ತು. ಯಾಕಂದ್ರೆ ಅಲ್ಲಿ ತಹಶೀಲ್ದಾರ್ ಇರಲಿಲ್ಲ, ಯಾರು ಹಣ ಪಡೆದುಕೊಂಡ ವ್ಯಕ್ತಿ ತಹಶೀಲ್ದಾರ್ಗೆ ಕೊಡ್ಲಿಕ್ಕೆ ತಾಣ ಅಂತ ಹೇಳಿ ಅಲ್ಲಿ ತಹಶೀಲ್ದಾರ್ ಮೇಲೆ ಆಗಿದೆ. ಸೇಮ್ ಪ್ರಕರಣ ನಿಮ್ಮ ಮೇಲೆ ಕೂಡ ಆದ್ರೆ ಹಾಗೆ ಏನಾಗುತ್ತೆ ಅಂತ. ಯಾವುದು ಸೇಮ್ ಪ್ರಕರಣ? ಇನ್ನೊಬ್ಬ ಯಾರು ಬ್ರೋಕರ್ ಬಂದು ಅವರಿಗೆ ಹಣ ಕೊಡ್ಲಿಕ್ಕೆ ಇತ್ತು ನಮ್ಗೆ, ಅಲ್ಲ ನಿಮ್ಮ ಇನ್ನೊಬ್ಬ ಕೆಳಗಿನ ಅಧಿಕಾರಿ ಹಣ ತಗೊಂಡು ಅದು ನಾನು ಅವರಿಗೆ ಕೊಡ್ಲಿಕ್ಕೆ ಹೇಳಿದ್ದಾರೆ, ಅವರಿಗೆ ಕೊಡ್ಲಿಕ್ಕೆ ಇತ್ತು ಅಂತ ಹೇಳಿದ್ರೆ ಅದು ನಿಮ್ಮ ಮೇಲೆ ಬರ್ತದೆ ಆರೋಪ. ಅದೇ ರೀತಿ ಇದು ಕೂಡ ಬಂದಲ್ಲ ಅಂತ ನಿಮ್ಮ ಮೇಲೆ ಆರೋಪದ ಪ್ರಶ್ನೆನೇ ಇಲ್ಲ ಇಲ್ಲಿ ಏನಾಗಿದೆ, ಅವನು ನಮ್ಮ ಹೇಳ್ತೀನಿ ಕೇಳಿ. ಇಡೀ ಅಲ್ಲ ನೀವು ಎರಡನ್ನೂ ಮಿಕ್ಸ್ ಮಾಡಬೇಡಿ. ಇಡೀ ದಾಖಲೆನ ಕ್ರಿಯೇಟ್ ಮಾಡೋದೇ ಬೇರೆ. ಅಂದರೆ ಅವನೇ ಟೈಪ್ ಮಾಡಿಕೊಂಡು ಅವನೇ ಸೀಲ್ ಕ್ರಿಯೇಟ್ ಮಾಡಿಕೊಂಡು ಅವನೇ ಸೈನ್ ಮಾಡಿ ಒಂದು ಡಾಕ್ಟರ್ ಕ್ರಿಯೇಟ್ ಮಾಡೋದು ಬೇರೆ. 100% ನಮ್ಮದೇ, ಅದಕ್ಕೋಸ್ಕರನೇ ಕೊಡಲಿಲ್ಲ. 100% ಸೈನ್ ಸಹಿ ನಂದಲ್ಲ. ಈಗ ನೀವು ಹಾಕುವ ರೀತಿಯ ಸೈನ್ ಹಾಕಿದ್ದ ಅಲ್ಲ ಬೇರೆ ಸೈನ್ ಹಾಕಿದ್ದ? ಫೋರ್ಜರಿ, ನನ್ನ ಸೈನ್ ಫೋರ್ಜರಿ ಮಾಡಿದ್ದಾರೆ. ನಿಮ್ಮ ಸೈನ್ ಅನ್ನೇ ಮಾಡಿ ಫೋರ್ಜರಿ ಮಾಡಿದ್ದಾರೆ. ಯಾವ್ದನ್ನ ಫೋರ್ಜರಿ ಸೈನ್ ಮಾಡಿ ಅವರು ಕಡತಕ್ಕೆ ಹಾಕಿದೆ. ಒಂದು ಕಾಪಿ ಇದೆ ನಮ್ಮ ಹತ್ರ. ಕ್ರಾಸ್ ವೆರಿಫೈ ನೋಡಿ, ಫೈನಲ್ ಆಗಿದ್ದಂತ ಒಂದನ್ನ ರೆಕಾರ್ಡ್ ರೂಮಿಗೆ ಹೋಗುತ್ತೆ. ರೆಕಾರ್ಡ್ ರೂಮಿಗೆ ಹೋಗುವಂತ ಕಡತಗಳವೆಲ್ಲ ರೆಕಾರ್ಡ್ ರೂಮಿಗೆ ಹೋಗ್ತದೆ. ನಮ್ಮ ಸಿಬ್ಬಂದಿ ಕೈ ಕೊಟ್ಟಿದ್ದಾನೆ. ಯಾರು ಅವ್ರು ನೋಡಿಲ್ಲ ಸರ್. ಮತ್ತೆ ಅವನನ್ನು ಪ್ಲೈನ್ ಪೇಪರ್ ಅಲ್ಲಿ ಇದಾಕಿದ್ದಾರೆ. ಯಾಕೆ ನಿಮ್ಮದೇ ಲೆಟರ್ ಹೆಡ್ ಇದು, ನಿಮ್ಮದೇ ಯೋಜನಾ ಪ್ರಾಧಿಕಾರದ ಲೆಟರ್ ಹೆಡ್ ಸಿಂಬಲ್ ಅಲ್ಲಿ ಇರುವಂತದ ಪೇಪರ್ ಗೆ ಸೈನ್ ಹಾಕಿ ತಂದದ್ದು. ಅವೇನು ಬ್ಲಾಂಕ್ ಪೇಪರ್ ಅಲ್ಲಿ ಸೈನ್ ಹಾಕಿ ತಂದಲ್ಲ ನಿಮ್ಮ. ಈಗ ಎಲ್ಲ ನಿಮ್ಮ ಬ್ಲಾಂಕ್ ಪೇಪರ್ ನಮ್ದೇ ನಮ್ಮ ಅದ ಮಿಸ್ಯೂಸ್ ಅಲ್ವಾ ಅಂತ. ಹೌದು ಸರ್, ಮಿಸ್ಯೂಸ್ ಆಗಿದ್ದಕ್ಕೆ ರದ್ದು ಮಾಡಿದೀವಲ್ವಾ. ರದ್ದು ಮಾಡಿ ಅಂತ್ಯ ಮಾಡಿ ಆಗಿದೆ. ಯಾವುದು ಅದಾದ್ಮೇಲೆ ಎಲ್ಲ ವೆರಿಫೈ ಮಾಡಿದ್ವಿ ಸರ್. ಇನ್ನೆಲ್ಲ ಮಿಕ್ಕಿದೆಲ್ಲ ಸರಿ ಇದೆ. ನಾನೇ ವೆರಿಫೈ ಮಾಡಿದ್ದೀನಿ, ಖುದ್ದು ವೆರಿಫೈ ಮಾಡಿದ್ದೀನಿ.
ಎಲ್ಲ ಕಡತ ಸುಮಾರು 240 ಕಡತ ವೆರಿಫೈ ಮಾಡಿದ್ದೀವಿ. ನಿಮ್ಮಲ್ಲಿ ಆದ್ಯತೆಗೆ ಜಾಸ್ತಿ ಉಂಟು ಅಂತ ಹೇಳ್ತೀರಲ್ಲ ನೀವು. ಯಾವುದು? ಇಲ್ಲಿ ಕಡತ 240 ನೀವು ವೆರಿಫೈ ಮಾಡಿ ಅಂತ ಹೇಳ್ತೀರಿ. ಹೌದು ನಿಮ್ಮಲ್ಲಿ ಕಡತ ಆಗಿರೋದು ಈಗ ಏನು ಸಂಖ್ಯೆ? ಸರ್ ನಾನು ಬಂದಿದ್ದು ಜಾನ್ವರಿಯಿಂದ. ಅದು ಯಾವ್ದು ಇರ್ಬೋದು? ಯಾವುದು? ಜನವರಿಂದ ಯಾವಾಗ ಎಷ್ಟು ಕಡತಗಳು ಬಂದಿದೆ? ಅಲ್ಲ, ನೀವು ನಿಮಗಿಂತ ಮೊದಲು ಬಂದಿದೆ. ಯಾವುದು? ನಿಮಗಿಂತ ಮೊದಲು ಕೂಡ ಆಗಿದೆ ಎಂತದೆ. ಅಲ್ಲ, ನಿಮ್ಮ ಅವಧಿಯಲ್ಲಿ ಇನ್ನೊಂದು ನನ್ನ ಅವಧಿ ವೆರಿಫೈ ಮಾಡ್ಕೊಳ್ಳೋದು ನನ್ನ ಕರ್ತವ್ಯ ಆಗಿರುತ್ತೆ. ನಾನು ವೆರಿಫೈ ಮಾಡ್ಕೊಂಡಿದ್ದೀನಿ. ಹಾಗಲ್ಲ, ನಿಮ್ಮ ಅವಧಿಯಲ್ಲಿ ಒಂದು ಲೇಔಟಿನ ಇದನ್ನ ಏನು ತಪ್ಪನ್ನು ಮಾಡಿದೀರಿ ಅಂತ ಹೇಳಿ ಒಬ್ಬರು ಮಾಹಿತಿ ಕಾರ್ಯಕರ್ತರು ಇಲ್ಲಿ ಒಂದು ಆರೋಪ ಮಾಡ್ತಾರೆ. ಅವ್ರು ಯಾವ ಲೇಔಟ್ ಏನು ಹೇಳಿಲ್ಲ ಇನ್ನು, ಅದನ್ನು ಸಮಯ ಬಂದಾಗ ನಾವು ಹೇಳಿದ್ದಾರೆ. ಬಟ್ ಅದು ಅದಕ್ಕೆ ಅಂತ ಉತ್ತರ ಕೊಡ್ತೀರಿ ನೀವು? ಯಾವುದಕ್ಕೆ? ಈಗ ಆ ಲೇಔಟಿನ ಬಗ್ಗೆ ಏನು ನೀವು ಉತ್ತರ? ಯಾವ ಲೇಔಟ್ ಅಂತ ಹೇಳಿ ನಮ್ಗೆ ಗೊತ್ತಿಲ್ಲ. ಅವ್ರು ಹೇಳಿದ್ರು ಮಾಹಿತಿ ನೀವೇ ಸೈನ್ ಮಾಡಿ ಅಂತ ಹೇಳ್ತಾರೆ. ನೋಡಿ, ನಿರ್ಣಯದಲ್ಲಿ ಬರಲಿಲ್ಲ ಅದ್ರ ನಂತರ ಬಂದಿದೆ ಏನದು? ಯಾವ ಲೇಔಟ್ ಅಂತ ಹೇಳಿ ಅದು ನಂಗೆ ಗೊತ್ತಿಲ್ಲ. ಅದು ಅವರಲ್ಲಿ ಕೇಳಿ ನೀವು ಯಾವ ಲೇಔಟ್ ಅಂತ ಹೇಳಿದ್ರೆ ನಾನು ಹೇಳ್ಬೋದು, ಇಲ್ಲಾಂದ್ರೆ ನಂಗೆ ಹೇಳಕ್ಕೆ ಯಾವ ಲೇಔಟ್ ಅಂತ ಹೇಳಿ. ಯಾವುದು ಸರ್? ರದ್ದು ಮಾಡಿದೀವಿ. ರದ್ದು ಮಾಡಿದ್ಮೇಲೆ ಮತ್ತೆ ಮುಂದಕ್ಕೆ ಹೋಗೋದು ಬೇಡ ಅಂತ ನಾವು ಅಲ್ಲೇ ಸ್ಟಾಪ್ ಮಾಡಿದ್ವಿ. ಅಂತೂ ನೀವೀಗ ಪ್ರಕರಣವನ್ನು ಮುಗಿಸಿದ್ದೀರಿ. ನಾವು ಅದನ್ನು ತಗೊಳ್ಬಹುದು. ಅಲ್ಲ, ಇದರ ಬಗ್ಗೆ ಏನಾದ್ರು ರಾಜಕೀಯ ಒತ್ತಡ ಏನಿಲ್ಲ ಸರ್, ಏನಿಲ್ಲ ಸರ್. ಯಾವ ರಾಜಕೀಯ ಒತ್ತಡ ಬರುವಂತ ಇದೆ ಸರ್? ರಕ್ಷಣೆ ಮಾಡಬೇಕು, ಹಾಗಾಗಿ ನಾವು ರಕ್ಷಣೆ ಮಾಡ್ತಾ ಇದೀವಿ ಅಂತ ಯಾವ ರಾಜಕೀಯ ಒತ್ತಡ ಇದೆ ಸರ್? ಏನು ರಾಜಕೀಯ ಒತ್ತಡ ಬಂದ ನಂತರ ನೀವು ಕಂಪ್ಲೇಂಟ್ ಕೊಡುವ ಇಲ್ಲ ಸರ್. ನಿಲ್ಲಿಸಿದ್ರಿ. ನೀವು ಹೋಗಿದ್ರಿ ಇಲ್ಲ ನೋಡಿ, ನಾನು ನಿಮ್ಮ ಹತ್ರ ಕ್ಲಿಯರ್ ಆಗಿ ಹೇಳಿದ್ದೀನಿ. ನಾನು ಪೊಲೀಸ್ ಸ್ಟೇಷನ್ಗೆ ಹೋದಾಗ ಇನ್ಸ್ಪೆಕ್ಟರ್ ನನಗೆ ಕ್ಲಿಯರ್ ಆಗಿ ಹೇಳಿದ್ದಾರೆ, ಈ ತರ ಯಾರಿಗೆ ನಾನೇ ಕೇಳಿದ್ದೀನಿ. ಇನ್ಸ್ಪೆಕ್ಟರ್ ಏನ್ ಹೇಳಿದ್ದಾರೆ ಅಂದ್ರೆ, ಸರ್ ದೂರು ಕಂಪ್ಲೇಂಟ್ ಕೊಡುವಾಗ FIR ಮಾಡುವಾಗ ದೂರು ಕೊಟ್ಟಿಲ್ಲ, ಹಾಗಾಗಿ ನಾವು ದೂರು FIR ಮಾಡುವಾಗ ಬರ್ಕೊಂಡು ಬಾ ಅಂತ ಹೇಳಿ ಕಳಿಸಿದ್ದೇವೆ ಅಂತ ನನ್ನನ್ನು ಹೇಳಿದ್ದಾರೆ. 100% ಹೇಳಿದ್ದಾರೆ. ಬರ್ಕೊಂಡ್ ಬಂದ್ಮೇಲೆ ಮತ್ತೆ ಹೇಳಿದ್ದಾರೆ. ಯಾವುದು? ಇಲ್ಲ ಕಂಪ್ಲೇಂಟ್ FIR ಆಗದಾಗಿ ಅಲ್ಲ, ಕಂಪ್ಲೇಂಟ್ FIR ಬರ್ಕೊಂಡು ಹೋದಾಗ ಅವ್ರು FIR ಬರೆಯೋದು ಅವರು, ನಮ್ಮ ಕಂಪ್ಲೇಂಟ್ ಬರೆಯೋದು ನಾವು ಹೇಗಿದ್ರು ಕಂಪ್ಲೇಂಟ್ ಹೇಗಿದ್ರೆ FIR ಮಾಡ್ಬೋದು. ಯಾವುದು? ಇನ್ಸ್ಪೆಕ್ಟರ್ ನಾನು ಕ್ಲಿಯರ್ ಆಗಿ ಹೇಳಿದ್ದಾರೆ ಸರ್. ನೋಡಿ, ಈ ಥರ ಈ ಕಂಪ್ಲೇಂಟ್ ಆದರೆ ನಿಮ್ಗೆ ಏನೇನಾಗಿದೆ ಅಂತ ಕೇಳಿದ್ದಾರೆ ಸರ್ ಅವರು. ಸರ್ ನಾನು ಈ ಥರ ನಮ್ಮ ಆಫೀಸಿಗೆ ಬಂದು ನಮ್ಮ ಆಫೀಸನ್ನೇ ಟೈಪ್ ಮಾಡಿಸಿ ಸೀಲ್ ಹಾಕಿಸ್ಕೊಂಡು ನಮ್ಮ ಆಫೀಸ್ನ ಮಿಸ್ಯೂಸ್ ಮಾಡಿಕೊಂಡು ಮಂಗಳೂರು ತೊಗೊಂಡೋಗ್ತೇನೆ ಅಂತೇಳಿ ಅವನೇ ಸೈನ್ ಮಾಡಿಕೊಂಡು ತೊಗೊಂಡೋಗಿದ್ದಾನೆ. ಕಡತದಲ್ಲಿ ಬೇರೆ ಇನ್ನೇನು ಇಲ್ಲ ಸರ್. ಸೊ ಅದನ್ನು ರದ್ದು ಕೂಡ ಮಾಡಿದ್ದೀವಿ ನಾವು. ಸೊ ಇದನ್ನು ಹೇಗೆ ಪ್ರೊಸೀಡ್ ಮಾಡೋದಂತ ಅವರು ಕ್ಲಿಯರ್ ಹೇಳಿದ್ದಾರೆ ಸರ್. ಇದರಲ್ಲಿ ಈ ಥರ ಮಾಡಿದವರು ಯಾರು ಅಂತ ಕೇಳಿದ್ವಿ. ಮಾಡಿದವರು ನಾವು ಈ ಥರ ನಮ್ಮ ಸಿಬ್ಬಂದಿ ಹೇಳಿರೋ ಪ್ರಕಾರ ಇವರ ಹೆಸರು ಹೇಳ್ತಿದ್ದಾರೆ ಸರ್ ಅಂತೇಳಿ. ಆಮೇಲೆ ಅವ್ರು ಹೇಳಿದ್ರು, ನಿಮ್ಮ ಸಿಬ್ಬಂದಿ ಯಾರಿದ್ದಾರೆ? ನಮ್ಮ ಟೈಪಿಸ್ಟ್ ಇದ್ದಾರೆ ಮತ್ತು ನಮ್ಮ SDA ಇದ್ದಾರೆ ಸರ್. ಸರಿ, ನಾವು ಆರೋಪಿ ನಂಬರ್ 1 ಅವ್ರು ಬರ್ತಾರೆ, ಆರೋಪಿ ನಂಬರ್ 2 ಇವ್ರು ಬರ್ತಾರೆ, ಆರೋಪಿ ನಂಬರ್ 3 ಇವ್ರು ಬರ್ತಾರೆ. ಸೊ ಹಾಗಾಗಿ ನೀವು ಇನ್ನೊಂದ್ಸರಿ ವೆರಿಫೈ ಮಾಡಿ ಯಾವ ಥರ ಇದನ್ನು ನೀವು ಅಂದರೆ ಕಂಪ್ಲೇಂಟ್ ಯಾವ ಥರ ಕೊಡಬಹುದು ಅಂತ. ಮತ್ತು ನಮಗೆ ಅದರಲ್ಲಿ ಇನ್ನೊಂದೇನೆಂದರೆ ಮೇನ್ ಪ್ರಾಬ್ಲಮ್ಮು, ಎಲ್ಲಿ ಇನ್ಸಿಡೆಂಟ್ ಆಗಿತ್ತು ಗೊತ್ತಿಲ್ಲ ನಮಗೆ, ಗೊತ್ತಿಲ್ಲ ಡೇಟ್ ಆಫ್ ಇನ್ಸಿಡೆಂಟ್ ಅದು ಗೊತ್ತಿಲ್ಲ. ಇಲ್ಲ ಸರ್, ಯಾರೂ ಒತ್ತಡ ಹಾಕಿಲ್ಲ, ಯಾರೂ ಒತ್ತಡ ಹಾಕಿಲ್ಲ. ಅಲ್ಲ ಸರ್, ನಿಮಗೆ ಪುತ್ತೂರಿಗಿಂತ ಇಂಡಿವಿಜುವಲ್ ಫೈಲ್ ಮೇಲೆ ನಿಮಗೆ ಜಾಸ್ತಿ ಇಂಟ್ರೆಸ್ಟ್ ಅಂತ ಕಾಣ್ತದೆ. ಅದೊಂದು ಮುಗಿದೋಗ್ಲಕತ್ತೆ. ನಾವು ನೋಡ್ಬೇಕಾಗಿರೋದು ಪುತ್ತೂರು. ಇಂಟ್ರೆಸ್ಟ್ ಇರೋದಕ್ಕೆ ಭಾರಿ ಕಾರಣಗಳಿವೆ. ಯಾಕಂದ್ರೆ ಇದರ ಹಿಂದೆ ತುಂಬಾ ದೊಡ್ಡ ಕೆಲಸಗಳನ್ನು ನಡೆದಿದೆ ಅನ್ನೋದು ನಮಗೂ ಗೊತ್ತಿದೆ. ಸರ್, ಅದನ್ನ ಅಪ್ರೂವಲೇ ಕೊಟ್ಟಿಲ್ಲ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡೋದಿಲ್ಲ. ಅದನ್ನ ನಿಮ್ಗೆ ಹೇಳಿದೆ, ಸ್ವೀಕೃತಿ ಬಂದೇ ಬರುತ್ತೆ. ಯಾವುದೇ ಅರ್ಜಿ ನೀವು ತಗೊಂಡೋಗಿ ಹಿಂಗೆ ಕೊಟ್ಟು ಸ್ವೀಕೃತಿ ಆಗುತ್ತೆ. ನೀವು ಯಾವುದೇ ಯಾರು ಬೇಕು K2 ಚಲನ್ ನೀವು 4 ತಿಂಗಳಾದ್ಮೇಲಲ್ಲ ಸರ್, 4 ತಿಂಗಳಾದ್ಮೇಲಲ್ಲ, ನನಗೆ 8ನೇ ತಿಂಗಳಲ್ಲ, ಬಿಲ್ಡಿಂಗ್ ಪರ್ಮಿಷನ್ ಅರ್ಜಿ ಬರುತ್ತೆ, ಅವಾಗಲೇ ಗೊತ್ತಾಗುತ್ತೆ ನನಗೆ ಇದು ಫೋರ್ಜರಿ ಆಗಿದೆ ಅಂತ. ನಾವು ಇನ್ಸ್ಪೆಕ್ಷನ್ ಮಾಡಿಲ್ಲ, ನಾವು ಅರ್ಜಿನೇ ಕೊಟ್ಟಿಲ್ಲ, ನೋಟ್ ಶೀಟೇ ಇಲ್ಲ ಅಂತ ಪ್ರಕರಣ ನೀವು ಇನ್ಸ್ಪೆಕ್ಷನ್ ಮಾಡಿದ್ದೀರಾ, ಭ್ರಷ್ಟಾಚಾರ ಮಾಡಿದ್ದೀರಾ ಅಂತ ಅರ್ಥನೇ ಇಲ್ಲ ಸರ್. ನಾವು ರಿಜೆಕ್ಟ್ ಫೈಲ್ ಅದು. ಯಾವುದು ಸರ್? ನೋಡಿ, ನಾವೊಂದು ದೂರ ತೊಗೊಂಡೋಗಿದ್ದೆ. ಅವ್ರು ಹೇಳಿದ್ದಾರೆ, ಈ ದೂರಲ್ಲಿ ಕ್ಲಾರಿಟಿ ಇಲ್ಲ, ಡೇಟ್ ಆಫ್ ಇನ್ಸಿಡೆಂಟ್ ಇಲ್ಲ, ಯಾವಾಗ ಆಯಿತು ಅಂತ ಗೊತ್ತಿಲ್ಲ, ಯಾರು ಮಾಡಿದ್ರು ಅಂತ ಕ್ಲಿಯರಿಟಿ ಇಲ್ಲ. ಸೊ ಹಂಗಾಗಿ ನೀವು ಇದನ್ನು ವೆರಿಫೈ ಮಾಡ್ಕೊಂಬನ್ನಿ ಅಂತ ಹೇಳಿದ್ದಾರೆ. ಮತ್ತೆ ವೆರಿಫೈ ಮಾಡ್ಕೊಂಡೋದಾಗ ನಾನು ಮತ್ತೆ ರೀನೋಟ್ ಮಾಡ್ಕೊಂಡಾಗ ಅವ್ರು ಕ್ಲಿಯರಾಗಿ ಹೇಳಿದ್ದಾರೆ, ಈ ಥರ ಆಗುತ್ತೆ ಇದರಲ್ಲಿ. ಅವ್ರು ಕ್ಲಿಯರಾಗಿ ಹೇಳಿದ್ರು, ಫುಲ್ ಎಂಟೈರ್ ಡಾಕ್ಯುಮೆಂಟನ್ನು ನೀವು ಎಂಟೈರ್ ಡಾಕ್ಯುಮೆಂಟನ್ನು ದೂರ ತಗೊಳ್ಳ ಮಾತ್ರ ಅವರಿಗೆ ನೆಕ್ಸ್ಟ್ ಫ್ಯೂಚರ್ ಏನಾಗಬೇಕು ಅವ್ರು ನೋಡ್ತಾರೆ ಅಂತ. ಯಾವುದು ಸರ್?
ಇಲ್ಲ ಸರ್, ನೋಡಿ ನಮ್ಮ ದೂರು ಸರಿ ಇಲ್ಲ ಅಂತಾನೆ ಫಸ್ಟ್ ಅವರು 100% ಹೇಳ್ತಾರೆ ಸರ್. ಅವ್ರು ಹೇಳೋ ಕರ್ತವ್ಯ ಇದೆ, ನಾವು ಕರೆಕ್ಟಾಗಿ ಕೊಡಬೇಕಲ್ಲ, ಯಾರಿದ್ದಾರೆ, ಯಾರು ಇನ್ವಾಲ್ವ್ ಆಗಿದ್ದಾರೆ ಅಂತ. ಈಗ ಅವರು A2, A3, A4 ನಿಮ್ಮ ಸಿಬ್ಬಂದಿಗಳು ಆಗ್ತಾರೆ ಅಂತ ಹೇಳಿದ ಕಾರಣಕ್ಕೆ ನೀವು ದೂರು ಕೊಡಲಿಲ್ಲ? ಹಾಗೆಲ್ಲ ನಮ್ಮ ಕಚೇರಿನ ದುರುಪಯೋಗ ಪಡಿಸ್ಕೊಂಡಿದ್ದಾನೆ ಅನ್ನೋ ಕಾರಣಕ್ಕೆ ನಾವು ದೂರು ಕೊಡಲಿಲ್ಲ. ನಮ್ಮ ಕಚೇರಿಗೆ ಸುಳ್ಳು ಮಾಹಿತಿ ಕೊಟ್ಟು ಅವನು ಒಂದು ಟೈಪಿಂಗ್ ಮಾಡಿಸ್ಕೊಂಡು ಹೋಗ್ಬಿಟ್ಟು ಅವ್ನು ಸೈನ್ ಮಾಡ್ಕೊಂಡು ತೊಗೊಂಡ್ರೆ ತಪ್ಪಂತ ನಾವು ರದ್ದು ಮಾಡಿದ್ದೀವಿ. ತಪ್ಪಂತ ರದ್ದು ಮಾಡಿದ್ದೀವಿ. ಯಾವುದು ದೂರು ನಾವೇ ಕೊಡಲಿಲ್ಲ ಸರ್. ಹೇಳಿದ್ನಲ್ಲ ನಿಮಗೆ ಪ್ರೊಸೀಜರ್. ನಿಮಗೆ ನೋಡಿ, ನಮ್ಮ ಕಚೇರಿಗೆ ಒಂದು ಸುಮ್ಮನೆ ನಮ್ಮ ಇದನ್ನು ಸಿಬ್ಬಂದಿಗಳಿದ್ದಾರೆ, ಈಗ ವರ್ಕ್ ಮಾಡ್ತಿದ್ದಾರೆ, ಅವ್ರ ಮೇಲೆ ಎನ್ಕ್ವೈರಿ ಕಂಡಕ್ಟ್ ಆಗ್ತದೆ. ಅವರೇ ಹೇಳ್ತೀನಿ. ಆಮೇಲೆ ಎನ್ಕ್ವೈರಿ ಕಂಡಕ್ಟ್ ಆದರೆ ಅವ್ರು ತಪ್ಪು ಮಾಡಿದ್ದಾರೆ ಬಿಟ್ಟಿದ್ದಾರೆ. ಆಮೇಲೆ ಬಟ್ ನಮಗೆ ಸಡನ್ನಾಗಿ ಅವರು ಆಮೇಲೆ ಅವ್ರನ್ನ ತೊಗೊಳಕ್ಕಾಗಲ್ಲ, ಯಾಕೆಂದರೆ ಔಟ್ಸೋರ್ಸಿಂಗ್. ಅವರು ಸರ್ಕಾರಿ ಅಧಿಕಾರಿಗಳಲ್ಲ. ಸರ್ಕಾರಿ ಅಧಿಕಾರಿಗಳಲ್ಲಿ ಫಾರ್ ಡಿ ಮಾಡ್ತಾರೆ, ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡ್ತಾರೆ, ಅದೆಲ್ಲ ಪ್ರೊಸೀಜರ್ ಇದೆ. ಬಟ್ ಅವ್ರ ಸರ್ಕಾರಿ ಅಧಿಕಾರಿಗಳನ್ನ ಯಾವುದೇ ಡಿ ಕೂಡ ಮಾಡೋಕ್ಕಾಗಲ್ಲ. ಅದೆಲ್ಲ ನೋಡಿಕೊಂಡೆ ನಾವು ಅದನ್ನು ರದ್ದು ಮಾಡಿಬಿಟ್ಟು ಅದಕ್ಕೆ ಪ್ರಕರಣ ಕ್ಲೋಸ್ ಮಾಡಿ. ಯಾವ್ದು ಸರ್? ಸರ್ ಸಿಎಂ ಪಾರ್ಟ್ ಆಫ್ ಗೌರ್ಮೆಂಟ್. ಸಿಎಂ ಪಾರ್ಟ್ ಆಫ್ ಗೌರ್ಮೆಂಟ್ ಸರ್. ಸಿಎಂ ಪಾರ್ಟ್ ಆಫ್ ಗೌರ್ಮೆಂಟ್. ಹೇಳಿ ಸರ್. ಈಗ ನೀವು ಅದನ್ನ ರದ್ದು ಮಾಡಿದ್ರೆ ಆ ಪಾರ್ಟಿಗೆ ತೊಂದರೆ ಆಗಿಲ್ವಾ? ಯಾವ ಪಾರ್ಟಿಗೆ? ಈಗ ಹೊಸದಾಗಿ ಅರ್ಜಿ ಕೊಡ್ಲಿಕ್ಕೆ ಆಗುತ್ತೆ. ಯಾವುದು? ಇಲ್ಲ ಸರ್, ಒಂದ್ಸರಿ ರದ್ದು ಮಾಡಿದ್ಮೇಲೆ ಮುಗೀತು ಸರ್. ಅದು ನಾವು ಪಾರ್ಟಿಗೆ ತೊಂದರೆ. ನೀವು ರದ್ದು ಮಾಡಿದ ಪರಿಣಾಮ ಏನಾಗುತ್ತೆ ಅಂದ್ರೆ ನಾಗೇಶ್ ಕದ್ರಿ ಅವರು ಇಷ್ಟು ರದ್ದು ಮಾಡಿ ಇಷ್ಟುವರೆಗೆ ಯಾವುದೇ ಅವ್ರು ಬಂದು ನಮಗೆ ತೊಂದರೆ ಆಗುವಂತ ಯಾವುದೇ ಸ್ಟೇಟ್ಮೆಂಟ್ ಅವ್ರು ಕೊಡಲಿಲ್ಲ. ಯಾವುದೇ ಸ್ಟೇಟ್ಮೆಂಟ್ ಕೊಡಲಿಲ್ಲ. ಯಾಕೆಂದ್ರೆ ಅವ್ರಿಗೆ ಗೊತ್ತು ಅದು ಆಗಲ್ಲ ಅಂತ. ರದ್ದು ಮಾಡೋದು ಸರಿ ಅಂತ ಗೊತ್ತು ಅವರಿಗೆ. ಯಾವ ರಾಜಕೀಯ ಒತ್ತಡ ಇಲ್ಲ. ಸುದ್ದಿಗೆ ರೆಕ್ಕೆ ಸಾವಿರ ಇರ್ತಾರೆ. CC ಕ್ಯಾಮ್ರಾ ಈಗ ಮುಂಚೆ ಹಳೆ ಕಚೇರಿ ಇತ್ತು ಸರ್. ಹೊಸ ಕಚೇರಿ ಆದಮೇಲೆ ಹಾಕಿರಲಿಲ್ಲ. ಈಗ ಆಗ್ತಾ ಉಂಟು, ಕೆಲಸ ಹಾಕ್ತಾರೆ. ಸರ್, ಈಗ ಇದಕ್ಕೆ ಸಂಬಂಧಪಟ್ಟ ಒಂದು ಕನ್ಕ್ಲೂಷನ್ಗೆ ಬರೋದು ಸರ್. ಈ ಗ್ರಾಮಾಂತರದಿಂದ ಬಂದದ್ರಲ್ಲಿ ಕೂಡ ವಿಲೇವಾರಿ ಆಗಿದೆ ಇದರಲ್ಲಿ ಎಲ್ಲ ಪ್ರಕರಣ ಎಲ್ಲ ಸೇರಿ ಹೌದು. ಅಂದರೆ ನೋಡಿ, ಉಳಿದಂದ್ರೆ 264 ಪ್ರಕರಣಗಳಿಗೆ ಹಿಂಬರ ಕೊಟ್ಟಿದ್ದೀವಿ ಸರ್. ಬೆಳಗ್ಗೆ ಸರ್ ಗ್ರಾಮ ಪಂಚಾಯತ್ ಹೇಳ್ತೇವೆ ಎಸ್ ಇನ್ಫಾರ್ಮ್ ಮಾಡಿ ಸರ್. ನಾನು ಇದು ನಾರ್ಮಲ್ ಯಾವುದು ಸರ್, ಗ್ರಾಮ ಪಂಚಾಯತಿ ಅಂದರೆ ಇವನು ಕೂಡ ಗ್ರಾಮ ಪಂಚಾಯತ್ RDPR ಡಿಪಾರ್ಟ್ಮೆಂಟೇ ಬರ್ತಾರೆ. ಸೊ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ತಾಲೂಕು ನಮ್ಮ ಏನು ಇಒ ಇದ್ದಾರೆ ಅವರು, ಮತ್ತೆ ನಮ್ಮ ನಗರಾಭಿವೃದ್ಧಿ ಇಲಾಖೆ ಸರ್. ಟೋಟಲ್ ಕಡಬದಲ್ಲಿ ವರುಣ್ ಅಂತ ಒಬ್ರು ATP ನಿಯೋಜನೆ ಮಾಡಿದ್ದಾರೆ. ಅವರು ವಾರಕ್ಕೆ 2 ದಿನ ಅಲ್ಲಿ ಹೋಗ್ತಾರೆ. ಯಾವುದು ಸರ್? ಸರ್ ಏನಾಗುತ್ತೆ, ಈಗ ಹೊಸ ಸಿಬ್ಬಂದಿಗಳವರು ATP ಆಗಿ ಜಾಯ್ನ್ ಆಗಿ ಒಂದು 6-7 ತಿಂಗಳಾಗಿದೆ ಅಷ್ಟೇ. ಸೊ ಅವರಿಗೆ ಈ ರೂಲ್ಸ್ ಆಗಿರ್ಬೋದು, ಇದನ್ನಾಗಿರ್ಬೋದು, ಮತ್ತೆ ಜನಗಳನ್ನ ಫೇಸ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ. ಮತ್ತೆ ಸರ್ ಹಾಗೆ ಗೊತ್ತೇ ಇಲ್ಲ ಅಂತ ನಾವು ಟ್ರೈನಿಂಗ್ ಆಗಿರುತ್ತೆ. ಟ್ರೈನಿಂಗ್ ಆಗಿದ್ರು ಕೂಡ ಈ ನಿಯಮಗಳು ಏನಿದೆ 4K ನಿಯಮಗಳು ಬಂದಮೇಲೆ ನಮಗೆ ಸ್ವಲ್ಪ ಸಮಸ್ಯೆ ಆಗಿದೆ. ಸೊ ಅದು ಕೂಡ ಈಗ ಆಲ್ಮೋಸ್ಟ್ ಎಲ್ಲ ಅಪ್ಡೇಟ್ ಆಗಿದ್ದೀವಿ ಸರ್. ಅಂದರೆ ಸರ್ಕಾರದಿಂದ ಕಂಟಿನ್ಯೂಸ್ ನಮಗೆ ಯಾವುದು ಎಲ್ಲ ಟ್ರೈನಿಂಗ್ ಆಗಿದೆ ಸರ್. ಆಗಿದೆ ಅದು ಪಂಚಾಯತ್ ರಾಜ್ ಒಂದು ಮನವಿ ಉಂಟು ಪತ್ರಕರ್ತರಿಗೆ. 2 ಭಾಗವಾಗಿ ತಕ್ಕೊಳ್ಳಿ ಪತ್ರಿಕಾಗೋಷ್ಠಿಯನ್ನು. ನಾವು ಮೊದಲು ವಿನಂತಿ 10 ರಿಂದ 5 ಟೈಮ್. ಒಂದು ಏನು ಹೇಳಿದರೆ, ಇದು ತುಂಬ ಇಂಪಾರ್ಟೆಂಟ್ ಅದಾಲತ್. ಅದನ್ನು ಸಮರ್ಥನೆ ಮಾಡ್ಕೊಂಡಿಲ್ಲ. ಅದನ್ನು ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳಲಿಲ್ಲ. ನಾವು ಬಂದ ಉದ್ದೇಶ ಅದಾಲತಿನ ಬಗ್ಗೆ ಹೇಳಲಿಕ್ಕೆ. ಸೊ ಅದೇ ನಮ್ಮ ರಿಕ್ವೆಸ್ಟ್ ನೀವು ಅಲ್ಲ, ಎರಡನ್ನು ಬರೀರಿ, ಅದನ್ನು ಬರಿಬೇಡಿ ಇದನ್ನು ಬರಿಬೇಡಿ ಅಂತ ಹೇಳಲಿಲ್ಲ. ನಮ್ಮದು ಗೌಣ ಆಗುವುದು ಬೇಡ, ಅಥವಾ 2 ಪಾರ್ಟ್ ಮಾಡಿದರೂ ಆಗ್ತದೆ. ಒಂದೊಳ್ಳೆ 10 ರಿಂದ ಬೆಳಿಗ್ಗೆ 10 ರಿಂದ 6 ಗಂಟೆವರೆಗೆ.
10ರಿಂದ 6. ಅಲ್ಲ, ಇದು 600 ಕಡತವನ್ನು ಕೂಡ ಮಾಡಬಹುದು ಅಂತ ನಾವು ನಿರೀಕ್ಷೆ. ಸರ್, ಈಗ ನಾವು ಆಲ್ಮೋಸ್ಟ್ ಎಲ್ಲರಿಗೂ ಫೋನ್ ಮಾಡಿ ವಿಷಯ ಮುಟ್ಟಿಸ್ತಿದ್ದೀವಿ ಸರ್. ಯಾರ್ಯಾರು ಬರ್ತಾರೆ ಅವ್ರದೆಲ್ಲ ಕಡತಗಳು ಅವರೆಲ್ಲ ದಾಖಲೆಗಳನ್ನ ಕರೆಕ್ಟಾಗಿ ತಂದು ಕೊಟ್ಟರೆ ಅದು ಅವತ್ತೇ ವಿಲೇವಾರಿ ಆಗ್ತದೆ. ಯಾರು ಇಲ್ಲ ದಾಖಲೆ ನೋಡಿ ಸರ್, ಅದರಲ್ಲಿ ಅದೇ ಮೇನ್ ಅಲ್ಲ, ರೆವಿನ್ಯೂ ಸಂಬಂಧಪಟ್ಟಿದ್ದ ದಾಖಲೆ ಇರುತ್ತೆ, ಇಂಜಿನಿಯರಿಂಗ್ ಸಂಬಂಧಪಟ್ಟಿದ್ದ ದಾಖಲೆ ಇರುತ್ತೆ. ಸೊ ಅದನ್ನ ನಾವು ತಂದು ಕೊಟ್ಟರೆ ಇಮಿಡಿಯೇಟ್ ನಾವು ಕ್ಲಿಯರ್ ಸರ್. ಗ್ರಾಮ ಅಂತ ಅದು ವಿಲೇಜ್ ಮ್ಯಾಪ್ ಕೊಡಬೇಕು, ಅದೇನು ಕಂಪಲ್ಸರಿ ಇಲ್ಲ ಸರ್. ಕೊಟ್ಟರು ತೊಂದರೆ ಇಲ್ಲ, ಕೊಡಲಿಲ್ಲ ಅಂದ್ರೆ ಕೂಡ ತೊಂದರೆ ಇಲ್ಲ. ಯಾವುದೆಲ್ಲ ಫಾರ್ಮ್ಯಾಟ್ ಅಲ್ಲಿ ಅದು ಎಲ್ಲ ಇದೆ ಸರ್, ಎಲ್ಲ ದಾಖಲೆಗಳು ಇದೆ ಅದರಲ್ಲಿ. ಕಂಪಲ್ಸರಿ ಏನು ಬೇಕಾಗಿಲ್ಲ ಸರ್. ಮೊಹಮ್ಮದ್ ಅಲಿ ಅವರು ಆರೋಪ ಮಾಡಿದ್ರು, ಇದರಲ್ಲಿ ಭ್ರಷ್ಟಾಚಾರ ಇದು ಉಂಟು ಕೂಡದಲ್ಲಿ. ಸರ್ ನೀವೇ ಬಂದು ನೋಡಿ ಸರ್, ಅಲ್ಲಿ ಎಷ್ಟು ಜನ ಬನ್ನಿ, ಒಂದು ದಿವಸ ಸಡನ್ ಆಗಿ ಅಲ್ಲ, ನೀವೇ ಬಂದು ಇವತ್ತೇ ಬಂದು ನೋಡಿ ಎಷ್ಟು ಜನ ಅಪ್ಲಿಕೆಂಟ್. ಇಲ್ಲಿಯೂ ಅದಕ್ಕೆ ಉತ್ತರ ಇದೆ. ಆರೋಪ ಎಲ್ಲರೂ ಮಾಡ್ಬೋದಲ್ಲ ಸರ್. ಈ ಪತ್ರದಲ್ಲಿ ಅದಕ್ಕೆ ಉತ್ತರ ಇದೆ, ನೀವು ನೋಡಿದ್ದೀರಿ ಎಷ್ಟು ವಿಲೇವಾರಿ ಆಗಿದೆ, ಎಷ್ಟು ಪೆಂಡಿಂಗ್ ಇದೆ, ಎಷ್ಟು ಎಂಡೋರ್ಸ್ಮೆಂಟ್ ಕೊಟ್ಟಿದೆ. ಅಧ್ಯಕ್ಷರ ಮೇಲೆ ಆರೋಪ ಮಾಡಿ ನನ್ನ ಮೇಲೆ ಆರೋಪ ಮಾಡಿ 841 ಅರ್ಜಿಗಳಲ್ಲಿ ಪುತ್ತೂರಿನಲ್ಲಿ ಪೆಂಡಿಂಗ್ ಇರುವುದು ಕೇವಲ 20. 482 ಪ್ರಕರಣಗಳಿಗೆ ಅನುಮೋದನೆ ನೀಡಲಾಗಿದೆ. 264 ಅನುಮೋದನೆಯ 2ನೇ ಹಂತಕ್ಕೆ ಕಾಯ್ತಾ ಇದೆ. ಸರ್, ನಾನು ಒಬ್ಬ ಅದರ ಫಲಾನುಭವಿ. 94 CC ಅದು ಖಾತೆ ಆಗಲಿ, ಪಂಚಾಯತ್ನವರು ಇಲ್ಲಿ ಕಳಿಸಿಕೊಟ್ಟು 6-7 ತಿಂಗಳ. ಈ 20ರಲ್ಲಿ ನಾನು ಇದ್ದೇನೆ ಅಂತ ಇವತ್ತಿನವರೆಗೂ ನನಗೂ ಗೊತ್ತಿಲ್ಲ. ಇದ್ರಲ್ಲಿ ಮತ್ತು ಅವರಿಗೆ ಬೇಕಾದ ಡಾಕ್ಯುಮೆಂಟ್ಸ್ ಎಲ್ಲವೂ ಕೊಟ್ಟಿದ್ದೇವೆ. ಹಾಗೆ ಎಂಡೋರ್ಸ್ಮೆಂಟ್ ಅಲ್ಲಿ 20ರಲ್ಲಿ ಅಂತ ಹೇಳುವಾಗಿಲ್ಲ, ಎಂಡೋರ್ಸ್ಮೆಂಟ್ ಆಗಿರ್ಬೋದು. ಯಾಕಂದ್ರೆ 94 ಅಲ್ಲ 94 ಸರ್ 94 CC ನಿಮಗೆ ಇಲ್ಲಿ 94 CCಗೆ ನೀವು ಈಗ ವಿನ್ಯಾಸ ಅನುಮೋದನೆ ಸಲ್ಲಿಸಿದ್ದೀರಾ, ಬಿಲ್ಡಿಂಗ್ ಲೈಸೆನ್ಸ್ ಕಳಿಸಿದ್ದಾರೆ ಸರ್. ಖಾತಾಗಿ ಅಂದ್ರೆ 94 CC ಬಿಲ್ಡಿಂಗ್ ಆಗಿದ್ರೆ ನಿಮಗೆ 94 CC ಅವರೇ ಕೊಡ್ಬೋದು, ಡೈರೆಕ್ಟ್ ಆಗಿ ಅವರೇ ಕೊಡ್ಬೋದು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ 25 ವರ್ಷಗಳಿಂದ ನಂಬಿಕೆ, ಗುಣಮಟ್ಟದೊಂದಿಗೆ ವಿಶ್ವಾಸಾರ್ಹ ಸೇವೆ. ಒಂದೇ ಸೂರಿನಡಿ ಅತ್ಯಂತ ಕಡಿಮೆ ಬೆಲೆಗೆ ಗುಣಮಟ್ಟದ ವಸ್ತುಗಳು. ಎಲೆಕ್ಟ್ರಾನಿಕ್ಸ್, ಪ್ಲಂಬಿಂಗ್, ಹಾರ್ಡ್ವೇರ್, ಹೋಮ್ ಅಪ್ಲಯನ್ಸಸ್, ಸ್ಯಾನಿಟರಿ, LED ಲೈಟ್ಸ್. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್, ಸಚಿನ್ ಟ್ರೇಡರ್ಸ್ನ ಮುಂಭಾಗ, ಮುಖ್ಯ ರಸ್ತೆ, ದರ್ಬೆ, ಪುತ್ತೂರು. ಸಂಪರ್ಕಿಸಿ 9003814451 994552191 990178461.